भूतले स्वयं रूपा कदा मह्यं ददाति स्वपदान्तिकम् वन्देऽहं श्रीगुरो श्रीयुतापदकमलम् श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपीशा गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौरभक्तवृंदा हरे कृष्णा 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 हरे 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 राम 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 हरे हरे। श्री श्री राधा गोविंद की जय, श्रील प्रभुपाद की जय, नामाचार्य हरिदास ठाकुर की जय, गुरु पारंपरे की जय, अनंत कोटि वैष्णव भक्तवृंद की जय। हरे कृष्ण ಹರೇ ಕೃಷ್ಣ. ಇವತ್ತಿನ ತರಗತಿಗೆ ಬಂದಿರೋರೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪೆಂಡಿಂಗ್ ಇರುವಂತಹ ಸ್ವಲ್ಪ ಅಂಶಗಳನ್ನ ನಾನು ಹೇಳಿ ಕ್ಲಾಸ್ ಅನ್ನ ಮುಗಿಸ್ತೇನೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಲ ಪ್ರಭುಪಾದರೀಗ ದೆಹಲಿಯನ್ನ ಬಿಟ್ಟು ವೃಂದಾವನಕ್ಕೆ ಬಂದಿದ್ದಾರೆ. ವೃಂದಾವನದಲ್ಲಿ ಪ್ರಭುಪಾದರು ಒಂದು ಸಣ್ಣ ಕೊಠಡಿಯನ್ನ ತೆಗೆದುಕೊಂಡು ಅವರು ಈಗ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಅವ್ರಿಗೆ ಹಾಯ್ ಅನ್ನಿಸ್ತಿದೆ. ದೆಹಲಿಯಲ್ಲಿದ್ದಂತಹ ಒಂದು ವಾತಾವರಣಕ್ಕೂ ಇಲ್ಲಿ ವೃಂದಾವನದಲ್ಲಿರುವಂತಹ ವಾತಾವರಣಕ್ಕೂ ಅವರಿಗೆ ಮನಸ್ಸಿಗೆ ಸ್ವಲ್ಪ ಸಂತೋಷವನ್ನ ತಂದು ಕೊಡ್ತಾ ಇದೆ. ಬೆಳಗಾಗಿ ಎದ್ದು ಕೂಡ್ಲೆ ಇನ್ನು ಸೂರ್ಯನ ಕಿರಣಗಳು ಬರದೇ ಇರೋ ಮುಂಚಿತವಾಗ್ಲೇ ಆ ಪ್ರಭುಪಾದರಿಗೆ ಹರೇ ಕೃಷ್ಣ ಹರೇ ರಾಮ ಅನ್ನುವಂತಹ ಮಂತ್ರಗಳು, ಯಮುನಾ ತೀರದಲ್ಲಿ ಸಾಧು ಸಂತರು ಮಾಡ್ತಾ ಇರುವಂತಹ ಸ್ನಾನಾದಿಗಳು, ದೇವಸ್ಥಾನದಲ್ಲಿ ಗಂಟೆ ಮೊಳಗ್ತಾ ಇವೆ, ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇದೆಲ್ಲವೂ ಪ್ರಭುಪಾದರಿಗೆ ಮನಸ್ಸಿಗೆ ತುಂಬಾ ಹಾಯ್ ಅನ್ನಿಸ್ತಿದೆ. ಅವರು ಎಲ್ಲ ಅವರ ಕೆಲಸವನ್ನೆಲ್ಲ ಮುಗಿಸಿ ಚಾಂಟಿಂಗ್ ಅನ್ನ ಮಾಡ್ಕೊಂಡು ಕೆಲವು ದೇವಸ್ಥಾನಗಳ ಭೇಟಿಯನ್ನ ಮಾಡ್ತಿದ್ದಾರೆ. ಅಲ್ಲಿ ಮುಖ್ಯಸ್ಥರನ್ನ ಭೇಟಿ ಹಾಕ್ತಿದ್ದಾರೆ. ಅಲ್ಲಿ ಅವ್ರು ಪ್ರಚಾರ ಮಾಡ್ಬೇಕಾದಂತಹ ಧಾರ್ಮಿಕವಾದಂತಹ ಏನು ಸನಾತನ ಧರ್ಮದ ಬಗ್ಗೆ ಹೇಗೆ ಪ್ರಚಾರವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಅಲ್ಲಿರುವಂತಹ ಎಲ್ಲ ವಿಚಾರಗಳನ್ನ ಬೇರೆ ಹತ್ರ ಕೂಡ ಅದನ್ನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಒಂದು 10 ಗಂಟೆ 11 ಗಂಟೆ ಆದ ನಂತರ ಅವರು ಮತ್ತೆ ಅವರ ಒಂದು ಕೊಠಡಿಗೆ ಬರೋ ಸಮಯದಲ್ಲಿ ಬರ್ತಾನೆ ಅವರು ತರಕಾರಿಗಳು, ಅವ್ರು ಬೇಕಾಗಿರುವಂತಹ ದಿನಸಿಗಳನ್ನ ತಗೊಬಂದು ಪ್ರಸಾದವನ್ನ ಅವರೇ ಸ್ವತಃ ತಯಾರನ್ನ ಮಾಡಿ ಭಗವಂತನಿಗೆ ನೈವೇದ್ಯವನ್ನ ಇಟ್ಟು ಮತ್ತೆ ಆ ಪ್ರಸಾದವನ್ನ 1 ಗಂಟೆ ಅಷ್ಟೊಳಗೆ ಅವರು ತಗೊಳ್ತಾ ಇದ್ದಾರೆ. ಮತ್ತು ಸ್ವಲ್ಪ ವಿಶ್ರಾಂತಿನ ತಗೊಂಡು ಮತ್ತೆ ಅವರು ಎಲ್ಲ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಅವರು ರಾತ್ರಿ ಹೊತ್ತು ಕೂಡ ಅವ್ರು ಸ್ವಲ್ಪ ಹೊತ್ತೆ ಮಲಗ್ಕೊಳ್ತಾ ಇದ್ರು. ಅದಾದ ನಂತರ ಕೂಡ ಅವ್ರು ಎದ್ಬಿಟ್ಟು ಬರಿತಾ ಇದ್ರು ಅನ್ನುವಂಥದ್ದು ಕೂಡ ನಾವು ತಿಳ್ಕೊಂಡ್ವಿ. ಸೊ ಅಲ್ಲಿ ರಾಧಾರಮಣ ದೇವಸ್ಥಾನದ ಭೇಟಿ ಕೊಟ್ಟಾಗ ಅಲ್ಲಿ ವಿಶ್ವಂಬರ ಸ್ವಾಮಿ ಅವರನ್ನ ಕೂಡ ಅವರು ಭೇಟಿ ಮಾಡಿದಾಗ ಪ್ರೆಸೆಂಟ್ ಅವ್ರು ಏನಾಗಿರ್ತಾರೆ, ಎಲ್ಲಾ ಪ್ರಾಕ್ಟೀಸ್ ಅನ್ನ ಮಾಡೋದನ್ನ ಬಿಟ್ಟು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅನ್ನ ನಾವು ಮಾಡ್ತಾ ಇರ್ತಾರೆ. ಸೊ ತುಂಬಾ ಪಂಡಿತರಾಗಿರ್ತಾರೆ. ಎಲ್ಲ ಶಾಸ್ತ್ರಗಳ ಒಂದು ಪಾಂಡಿತ್ಯವನ್ನ ಅವರೆಲ್ಲ ಪಡ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದೆಲ್ಲವೂ ಪ್ರಭುಪಾದರು ಮಾಡ್ತಾ ಹೋಗ್ತಾ ಇದಾರೆ. ಸೊ ಈ ಎಲ್ಲಾ ಒಳ್ಳೆ ಕೆಲಸಗಳ ಮಾಡ್ತಾ ಮತ್ತೆ ಅವರು ಪ್ರಚಾರವನ್ನ ಹೆಚ್ಚೆಚ್ಚು ಮಾಡ್ಬೇಕು ಅಂತ ಪ್ರಭುಪಾದರು ಅವರು ಯೋಜನೆಗಳನ್ನ ಮಾಡ್ತಾ ಇದಾರೆ, ಯೋಜನೆಗಳನ್ನ ಹಾಕೊಂಡು ಹೋಗ್ತಿದ್ದಾರೆ. ಆದ್ರೆ ಆರ್ಥಿಕತೆ ಪರಿಸ್ಥಿತಿ ಅನ್ನೋದು ಏನೂ ಸುಧಾರಿಸ್ತಾ ಇಲ್ಲ ಪ್ರಭುಪಾದ ಹತ್ರ. ಸೊ ಈಗ ಅವ್ರಿಗೆ ಲಕ್ಷ್ಮಿಯ ಸಹಾಯ ಏನು, ಆರ್ಥಿಕ ಸಹಾಯ
ಏನಾದ್ರು ಯಾರಾದ್ರೂ ಮಾಡ್ಲೇಬೇಕು ಅಂತಹ ಒಂದು ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಆಗ ಅವ್ರು ಯೋಚನೆ ಮಾಡ್ತಾರೆ, ನಾನು ವೃಂದಾವನದಲ್ಲೇ ಇದ್ರೆ ಈ ಒಂದು ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡ್ಕೊಳಕ್ ಆಗಲ್ಲ, ನಾನು ಈಗ ಏನ್ ಮಾಡ್ಬೇಕು, ನಾನು ದೆಹಲಿಗೆ ಮತ್ತೆ ಹೋಗ್ಬೇಕು. ಅಂತ ದೆಹಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಮನೆ ಇಲ್ಲ, ಏನ್ ಮಾಡುದು? ಸೊ ಹೋಗ್ತಾ ಬರ್ತಾ ನಾನು ಈ ಒಂದು ಪ್ರಚಾರವನ್ನ ಮುಂದುವರಿಸ್ಬೇಕು. ದಾನಿಗಳ ಹತ್ರ ಒಂದ್ ಸ್ವಲ್ಪ ಒಂದು ಲಕ್ಷ್ಮಿಯ ಒಂದು ಕಲೆಕ್ಷನ್ ಅನ್ನ ಮಾಡ್ಕೊಂಡು ನಾನು ಪಬ್ಲಿಕ್ ಅನ್ನ ಈ ಮಾಡುವಂತದ ನಾನು ಮುಂದುವರಿಸ್ಬೇಕು ಅಂತ ಹೇಳಿ ಅವರು ಯೋಚನೆಯನ್ನ ಮಾಡ್ತಾರೆ. ಅಲ್ಲಿ ಎಂತ ಕಷ್ಟ ಸಂದರ್ಭದಲ್ಲೂ ಕೂಡ ಪ್ರಭುಪಾದರು ಮರಳಿ ಯತ್ನವ ಮಾಡು ಅನ್ನುವಂತಹ ಒಂದು ಯತ್ನವನ್ನ ಮಾಡ್ತಾನೆ ಇದ್ದಾರೆ. ಎಷ್ಟು ಸಮಸ್ಯೆಗಳ ಮಧ್ಯೆನೂ ಕೂಡ ಗುರು ಕೊಟ್ಟಿರುವಂತಹ ಮಾತನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನ ಬಿಡಲಿಲ್ಲ. ಇನ್ನ ದೆಹಲಿಯಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾರೆ, ಯಾರು? ಮಿಸ್ಟರ್ ಗುಪ್ತಾ ಅಂತ. ಅವರು ಭಗವದ್ಗೀತೆಯನ್ನ ಓದ್ತಾ ಇರ್ತಾರೆ. ಸೊ ಇದಕ್ಕೆ ಮುಂಚಿತವಾಗಿ ತುಂಬಾ ಅವರು ಭಗವದ್ಗೀತೆನ ಓದ್ತಾ ಇರ್ತಾರಂತೆ. ಮತ್ತೆ ಸಾಧು ಸಂತರುಗಳೇನಾದ್ರಲ್ಲಿ ಹೋದ್ರೆ ಅವ್ರಿಗೆ ಇರ್ಲಿಕ್ಕೆ ಒಂದು ಕೊಠಡಿ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿರ್ತಾರಂತೆ. ಸೊ ಪ್ರಭುಪಾದರು ಅಲ್ಲಿಗೆ ಹೋದಾಗ, ಅಂದ್ರೆ ದೆಹಲಿಗೆ ಹೋದಾಗ ಅವ್ರು ಅಲ್ಲೇ ಉಳ್ಕೊಳ್ತಾ ಇದ್ರು ಕೂಡ ಅಂತಾನು ಹೇಳ್ತಿದ್ದಾರೆ. ಸೊ ಹೀಗೆ 1956 12ನೇ ಎಡಿಷನ್ ಪಬ್ಲಿಕ್ ಮುಗಿಯತಾನೆ, ಅವರು ಪಬ್ಲಿಷ್ ಮಾಡುವಂತದ್ದು ಅಲ್ಲಿಗೆ ಮುಗಿಯುತ್ತೆ. ಸೊ ಹಣದ ಒಂದು ಖರ್ಚು ಕೂಡ ಅವ್ರಿಗೆ ಹಾಗೆ ಕಷ್ಟವನ್ನ ಕೊಡ್ತಾ ಇದೆ. ಮಿಸ್ಟರ್ ಜೈನ್ ಅವನವರು ಆ ಪ್ರಿಂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಹೇಳ್ತಾರೆ, ಅವ್ರ ಕೈ ಚೆಲ್ತಾರೆ. ಇನ್ನ ಸಹಾಯ ಮಾಡಕ್ಕಾಗಲ್ಲ, ನಾವು ಆರ್ಥಿಕವಾಗಿ ನೀವು ಏನು ದುಡ್ಡಿಲ್ದೆ ಈ ಒಂದು ಪಬ್ಲಿಕೇಶನ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಿ, ಸ್ನೇಹದಿಂದ ಇದೆಲ್ಲ ಮುಂದುವರಿಯೋದಲ್ಲ ಅಂತ ಹೇಳಿ ಅವರು ಕೈ ಬಿಡ್ತಾರೆ. ಪ್ರಭುಪಾದರಿಗೆ ಅದು ತುಂಬಾನೇ ಕಷ್ಟ ಆಗತ್ತೆ. ಸೊ ಪ್ರಭುಪಾದ ಯೋಚನೆ ಮಾಡ್ತಾರೆ, ಭಾರತದಲ್ಲಿ ಎಷ್ಟೋ ಪ್ರಖ್ಯಾತಿಯನ್ನ ಹೊಂದಿರುವಂತಹ ಗುರುಗಳಿದ್ದಾರೆ, ರಚನಾಕಾರರಿದ್ದಾರೆ. ನಾನು ಎಷ್ಟು ಪ್ರಚಾರ ಮಾಡ್ಬೇಕು ಅನ್ಕೊಂಡ್ರು ಸಾಧ್ಯವಾಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ. ಇಲ್ಲಿನ ಜನರಿಗೆ ಅದ್ರ ಅಭಿರುಚಿಯೇ ಇಲ್ಲ, ಶಾಸ್ತ್ರದ ಕುರಿತು ತಿಳಿಬೇಕು ಅನ್ನುವಂತಹ ಯಾವ ಇಂಟ್ರೆಸ್ಟ್ ಈ ಜನರಿಗಿಲ್ಲ. ಸೊ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನ ಭಾರತಕ್ಕೆ ಸ್ವತಂತ್ರ ಏನೋ ಬಂತು, ಆದ್ರೆ ಶಾಸ್ತ್ರಗಳ ಮೇಲೆ ಇವರಿಗೆ ರುಚಿ ಇಲ್ಲ, ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಅನ್ನೋದು ಪ್ರಭುಪಾದರಿಗೆ ಪಕ್ಕಾ ಆಯ್ತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾರೆ ಪ್ರಭುಪಾದರು. ಎಲ್ಲೆಲ್ಲಿ ತಪ್ಪು ನಡೆಯುತ್ತೋ ಅಲ್ಲಲ್ಲಿ ಸೂಕ್ಷ್ಮವಾಗಿ ನೇರವಾಗಿ ಖಂಡಿಸೋದಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಗುರುಗಳು ಹೇಳ್ತಾರೆ ಪ್ರಭುಪಾದರಿಗೆ, ನೀನು ಸತ್ಯವನ್ನ ಹೇಳು, ಭಗವಂತ ಖಂಡಿತವಾಗ್ಲೂ ನಿನ್ಗೆ ಹಣದ ವ್ಯವಸ್ಥೆ ಮಾಡ್ತಾರಂತ. ಸೊ ಗುರುಗಳ ಮಾತಿನ ಮೇಲೆ ನಂಬಿಕೆ ಇಟ್ಟು ಪ್ರಭುಪಾದರು ಅವರು ಪ್ರಯತ್ನವನ್ನ ಮರಳಿ ಅವರು ಮಾಡ್ತಾ ಬರ್ತಾರೆ. ಸೊ ಹೀಗೆ ಅವ್ರಿಗೆ ಸಕ್ಸಸ್ ಮುಂದೆ ಸಿಗತ್ತೆ. ಇನ್ನ ಮುಂದಿನ ಹಂತದಲ್ಲಿ ಮಾತಾಜಿಯವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ಕೊಳ್ತೀನಿ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ಗೆ ಜಯವಾಗಲಿ. ನನಗೆ ಅವಕಾಶ ಕೊಟ್ಟಂತಹ ಮಂಗಳೂರು ಇಸ್ಕಾನ್ ನನ್ನ ಶಿಕ್ಷಕರು ಸಚ್ಚಿದಾನಂದ ಪ್ರಭುಗಳಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಾರ್ಥನೆ ಅವ್ರು ಮಾಡಿದ್ದಾರೆ ಅಲ್ವಾ ಮಾತಾಜಿ? ಈಗೇನ್ ಮಾಡೋ ಅವಶ್ಯಕ? ಹೌದು, ನೀವು ಸ್ಕ್ರೀನ್ ಶೇರ್ ಮಾಡಿ ಮಾತಾಜಿ. ಮಾತಾಜಿ ನಾನು 224ರಿಂದ ಮಾಡ್ಬೇಕು. ಇಲ್ಲಿ ತನಕ ಅರ್ಚನಾ ಮಾತಾಜಿ ಮಾಡಿದ್ದಾರೆ. ಶ್ರೀಲ ಪ್ರಭುಪಾದ ಅಲ್ಲಿಂದ ಓದಿಸ್ಬೇಕು. ಓದಿ ಮಾತಾಜಿ. ಯಾರು ಓದ್ತೀರಾ? ಗೀತಾ ಎಂ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೀಲ ಪ್ರಭುಪಾದ ಸೆಕೆಂಡ್ ಓದ್ತೀನಿ ಮಾತಾಜಿ. ಶೀಲ ಪ್ರಭುಪಾದ ಕೃಷ್ಣನ ವೈಭವ ಯಾರಿಗೂ ಅರ್ಥವಾಗುವುದಿಲ್ಲ. ಅಂತೆಯೇ ವೃಂದಾವನ ಎಂದು ನಾವು ಗುರುತಿಸುವ ಪ್ರದೇಶಕ್ಕೆ ಅಸೀಮ ಸತ್ವವಿದೆ. ನೀವು ವೃಂದಾವನಕ್ಕೆ ಹೋದರಂತೂ ಆಧ್ಯಾತ್ಮಿಕ ವಾತಾವರಣದ ಅಮಿತ ಸತ್ವವನ್ನು ಈಗಲೂ ನೋಡುತ್ತೀರಿ. ನಿಮಗೆ ಅಸಂಖ್ಯ ಋಷಿಗಳು ಸಂತರು ಕಾಣಸಿಗುತ್ತಾರೆ. ಆದರೆ ಅವರೆಲ್ಲ ವೃಂದಾವನ ಧಾಮವನ್ನು ಪೂಜಿಸುತ್ತಿರುತ್ತಾರೆ. ಭಗವಾನ್ ಕೃಷ್ಣನು ಹೇಗೆ ಪೂಜ್ಯನೋ ವೃಂದಾವನ ಧಾಮವು ಹಾಗೆಯೇ ಪೂಜ್ಯವಾದದ್ದು. ಪ್ರಯಾಣ ತುಂಬಾ ಕಷ್ಟವಾಯಿತು. ಬೆಳಗಿನ ರೈಲಿನಲ್ಲಿ ಅಭಯ ದೆಹಲಿಗೆ ಹೋಗುತ್ತಿದ್ದ. ಅಲ್ಲಿ ಉಳಿದುಕೊಳ್ಳಲು ಜಾಗವಿಲ್ಲದ್ದರಿಂದ ಅದೇ ರಾತ್ರಿ ವೃಂದಾವನಕ್ಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ರಾತ್ರಿ
ವೃಂದಾವನಕ್ಕೆ ಬರುತ್ತಿದ್ದ. ಅದರಿಂದಾಗಿ ದೆಹಲಿಯಲ್ಲಿ ಹೆಚ್ಚು ಸಮಯ ಸಿಗುತ್ತಿರಲಿಲ್ಲ. ಅದು ತುಂಬಾ ಖರ್ಚಿನದೂ ಆಗಿತ್ತು. ಮೊದಮೊದಲು ದಿನವೂ ಗೀತಾಪಾರಾಯಣ ಮಾಡುತ್ತಾ ಸಾಧುಗಳಿಗೆ ಉಳಿಯಲು ಜಾಗವನ್ನು ಕೊಡುತ್ತಿದ್ದ. ಶ್ರೀ ಗುಪ್ತಾ ಎಂಬ ಮಹನೀಯರ ಬಳಿ ಉಳಿದುಕೊಳ್ಳುತ್ತಿದ್ದ. ಅಭಯ ಅವರಿಗೆ ಬ್ಯಾಕ್ ಟು ಗಾಡೆಡ್ ವಿಷಯವನ್ನು, ಪಶ್ಚಿಮದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ತನ್ನ ಹಂಬಲವನ್ನು ಹೇಳಿಕೊಂಡ. ಅದೊಂದು ಒಳ್ಳೆಯ ವ್ಯವಸ್ಥೆಯಾಗಿತ್ತು. ಅಭಯ ಅಲ್ಲಿ ತನ್ನ ಪಾಡಿಗೆ ಬರೆದುಕೊಂಡಿದ್ದ. ಆದರೆ ಸ್ವಲ್ಪ ಕಾಲ ನಂತರ ಇನ್ನೊಬ್ಬ ಸಾಧು ಕೋಣೆಯನ್ನು ಆಕ್ರಮಿಸಿದ. ಅಭಯನ ಖಾಸಗಿ ಖರ್ಚಂತೂ ತೀರಾ ಕಡಿಮೆ. ಇಷ್ಟಾದರೂ ಪ್ರಯಾಣದ, ಮುದ್ರಣದ ಮತ್ತು ಅಂಚೆಯ ವೆಚ್ಚವನ್ನು ಭರಿಸಲು ಸಾಕಷ್ಟು ಚಂದ ಎತ್ತುವುದು ಕಷ್ಟವಾಗಿತ್ತು. ಬ್ಯಾಕ್ ಟು ಗಾಡೆಡ್ನ ಪ್ರತಿಗಳನ್ನು ವಿತರಿಸುವುದು ಕಷ್ಟವೇನೂ ಆಗಿರಲಿಲ್ಲ. ಅಭಯ ಅದನ್ನು ವೃಂದಾವನದಲ್ಲೇ ಮಾಡುತ್ತಿದ್ದ. ಆದರೆ ಬರವಣಿಗೆಯ ಸಂಪಾದಕತ್ವದ, ಮಾರಾಟದ ಮತ್ತು ಚಂದ ಎತ್ತುವ ಎಲ್ಲಾ ಕೆಲಸಗಳನ್ನು ಒಬ್ಬನೇ ನಿರ್ವಹಿಸುವುದು ತುಂಬಾ ಭಾರವಾಗಿತ್ತು. ತನ್ನ ಕೈಯಲ್ಲಿ ಆಗದಿದ್ದರೂ ಒಂದು ಪತ್ರಿಕೆಯನ್ನು ಪ್ರಕಟಿಸಲು ಈತ ಏಕೆ ಇಷ್ಟೊಂದು ತೊಂದರೆ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ಮುದ್ರಕರಾದ ಶ್ರೀ ಜೈನ್ ಆಶ್ಚರ್ಯ ಪಡುತ್ತಿದ್ದರು. ಸಾಕ ಮಾತಾಜಿ? ಮಾತಾಜಿ. ನಾಗವೇಣಿ ಮಾತಾಜಿ ಹೇಳಿ ಮಾತಾಜಿ, ಯಾರು ಎಷ್ಟೆಷ್ಟು ಓದ್ಬೇಕು ಅಂತ. ಹರೇ ಕೃಷ್ಣ ಆಯ್ತು ಮಾತಾಜಿ. ಆಯ್ತು ಆಯ್ತು ಹೇಳ್ತೇನೆ. ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ ಓದಿ. ಎಲ್ಲಿಂದ ಮಾತಾಜಿ? ಶ್ರೀಲ ಪ್ರಭುಪಾದ ಅಲ್ಲಿಂದ ಓದಿ. ಶ್ರೀಲ ಪ್ರಭುಪಾದ. ನಾನು ಬ್ಯಾಕ್ ಟು ಗಾಡ್ ಹೆಡ್ಗಾಗಿ ಹಗಲಿರುಳುಗಳು ದುಡಿಯುತ್ತಿದ್ದೆ. ಆರಂಭದಲ್ಲಿ ನಾನು ಗೃಹಸ್ಥನಾಗಿದ್ದಾಗ ಜನ ಹಣ ಕೊಡುತ್ತಿದ್ದಾರೋ ಇಲ್ಲವೋ ಎಂದು ನಾನು ಲಕ್ಷಿಸುತ್ತಲೇ ಇರಲಿಲ್ಲ. ನಾನು ಉದಾರವಾಗಿ ಹಂಚುತ್ತಿದ್ದೆ. ಆದರೆ ಮನೆ ಬಿಟ್ಟ ಮೇಲೆ ನಾನು ಕೆಲವು ವೇಳೆ ವೃಂದಾವನದಲ್ಲಿ, ಕೆಲವು ವೇಳೆ ದೆಹಲಿಯಲ್ಲಿ ಅಥವಾ ಸಂಚಿಕೆ ಮಾರಲು ಪ್ರಯಾಣದಲ್ಲಿ ಒಬ್ಬನೇ ಇದ್ದ ಅವಧಿ ತುಂಬಾ ಕಷ್ಟದ ಅವಧಿಯಾಗಿತ್ತು. 1956 ನವೆಂಬರ್ 20 12ನೇ ಅರ್ಧ ಮಾಸಿಕದ ಮುದ್ರಣದ ನಂತರ ಅಭಯನಲ್ಲಿ ಹಣವೇ ಇರಲಿಲ್ಲ. ಬರಿಯ ಸ್ನೇಹಕ್ಕೆ ನಾನು ಮುದ್ರಿಸಲಾರೆ ಎಂದು ಶ್ರೀ ಜೈನ್ ಕೈ ಕೊಡಬಿಕೊಂಡರು. ಅಭಯ ವೃಂದಾವನಕ್ಕೆ ಹಿಂತಿರುಗಿದ. ಅಲ್ಲಿ ಮುದ್ರಣಕ್ಕೆ ಯಾವ ಯೋಜನೆಯನ್ನು ಮಾಡದೆ ಬರವಣಿಗೆಗೆ ಸಮಯವನ್ನು ವಿನಿಯೋಗಿಸಿದ. ಜನರಿಗೆ ಸಮಯ ಇರಲಿಲ್ಲವಾದ್ದರಿಂದ, ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರಲಿಲ್ಲವಾದ್ದರಿಂದ ಬ್ಯಾಕ್ ಟು ಗಾಡ್ ಹೆಡ್ ಆರ್ಥಿಕವಾಗಿ ಸೋತಿತು. ಭಾರತದಲ್ಲಿ ಕೆಲವರು ಸಾಧುಗಳು ಪ್ರಸಿದ್ಧರು, ಪ್ರಭಾವಶಾಲಿಗಳು ಆಗಿದ್ದರು. ಆದರೆ ಅಭಯ ಅಂತಹವರಲ್ಲಿ ಒಬ್ಬನಾಗಿರಲಿಲ್ಲ. ನಿಜ ಸಂಗತಿ ಏನೆಂದರೆ, ಗುರು ಮಹಾರಾಜರಿಂದ ಕಲಿತಿದ್ದ ಗದಾಪ್ರಹಾರದ ದಿಟ್ಟ ಬೋಧನೆಯಿಂದಾಗಿ ಅಭಯನು ಪತ್ರಿಕೆಯಲ್ಲಿ ಆದರಣೀಯ ರಾಜಕಾರಣಿಗಳನ್ನು, ಸಂತರುಗಳನ್ನು ಬಹಿರಂಗವಾಗಿ ಟೀಕಿಸುತ್ತಿದ್ದರಿಂದ ಅವನಿಗೆ ಉಪಕಾರ ಮತ್ತು ಪ್ರೋತ್ಸಾಹ ದೊರೆಯುವ ಸಂಭವವೇ ಇರಲಿಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಹೇಳಿದ್ದರು, ಮುಖಸ್ತುತಿ ಬೇಡ, ಸತ್ಯವನ್ನೇ ನುಡಿ. ಕೃಷ್ಣನಿಗೆ ಸಂತೋಷವಾದರೆ ನೀನು ಯಶಸ್ವಿಯಾಗುತ್ತಿ, ಹಣವು ತಾನಾಗಿ ಬರುತ್ತದೆ. ಅಭಯನಿಗೆ ಈ ಮಾತಿನಲ್ಲಿ ಪೂರ್ಣ ಭರವಸೆ ಇತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವನ ಬಲವಾದ ಆಸ್ತಿ ಎಂದರೆ ಗುರು ಮಹಾರಾಜರಲ್ಲಿ ದೃಢ ವಿಶ್ವಾಸ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳನ್ನು ಅನುಸರಿಸುವುದರಿಂದ ಅವರ ಆಶೀರ್ವಾದವು, ಮಹಾಪ್ರಭು ಚೈತನ್ಯರ ಆಶೀರ್ವಾದವು ಲಭಿಸುವುದೆಂಬ ಬಗೆಗೆ ಅವನಿಗೆ ಅನುಮಾನವೇ ಇರಲಿಲ್ಲ. 2 ವರ್ಷಗಳಿಂದ ಯಾವುದೇ ದಾರಿ ಸಿಕ್ಕಿದ್ದರೂ ಅದನ್ನು ಹಿಡಿದು ಎಷ್ಟು ದೂರ ಕರೆದುಕೊಂಡು ಹೋದರೆ ಅಷ್ಟು ದೂರ ಸಾಗಿದನೆಂಬುದು ನಿಜ. ಆದರೆ ಅವನಲ್ಲಿ ಒಂದು ಗುರಿ ಖಚಿತವಾಗಿತ್ತು. ಅದೆಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಆಜ್ಞೆಯಂತೆ ಸೇವೆ ಮಾಡುವುದು. ಈಗಲೋ ಮುಂದೆಯೋ ತನಗೆ ಪ್ರೋತ್ಸಾಹ ಕೊಡುವವರು ಬರುತ್ತಾರೆ, ಸಹಾನುಭೂತಿಯ ಪ್ರೇಕ್ಷಕರು ಸಿಕ್ಕುತ್ತಾರೆ, ಶ್ರದ್ಧಾಳುಗಳು ತನ್ನ ಜೊತೆಗೆ ಸೇರುತ್ತಾರೆ ಎಂಬ ನಂಬಿಕೆ ಅವನಲ್ಲಿ ಬಲವಾಗಿತ್ತು. ಶಿಷ್ಯ ಪ್ರಭಾಕರ ಮಿಶ್ರರಿಂದ ವೃಂದಾವನಕ್ಕೆ ಒಂದು ಪತ್ರ ಬಂತು. ಅದರಿಂದಾಗಿ ಅಭಯನಿಗೆ ಒಂದು ಯೋಚನೆ ಹೊಳೆಯಿತು. ಮುಂಬಯಿಗೆ ಬಂದು ಭಾರತೀಯ ವಿದ್ಯಾಭವನದ ಸಂಸ್ಕೃತ ವಿಭಾಗದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದ ಆಚಾರ್ಯ ಪ್ರಭಾಕರ ಅವರು ಹಿಂದಿನ ದಿನಗಳಂತೆಯೇ ತಮ್ಮ ಜೊತೆ ಇರಬಹುದೆಂದು ಆಹ್ವಾನ ನೀಡಿದ್ದರು. ಯಾರ ಪತ್ನಿ ಝಾನ್ಸಿಯ ರಾಧಾ ಮಂದಿರವನ್ನು ಬಿಟ್ಟುಕೊಡುವಂತೆ ಅಭಯನ ಮೇಲೆ ಒತ್ತಾಯ ಹೇರಿದ್ದರು, ಅದೇ ರಾಜ್ಯಪಾಲ KM ಮುನ್ಷಿಯವರು
ಭಾರತೀಯ ವಿದ್ಯಾಭವನದ ಸ್ಥಾಪಕ ನಿರ್ದೇಶಕರಾಗಿದ್ದರು. ಆದರೆ ಆಚಾರ್ಯ ಪ್ರಭಾಕರ ಈಗ ರಾಜ್ಯಪಾಲರೊಂದಿಗೆ ತುಂಬಾ ಸ್ನೇಹವನ್ನು ಬೆಳೆಸಿಕೊಂಡಿದ್ದರಿಂದ ರಾಜ್ಯಪಾಲರು ಸಹಾಯ ಮಾಡಬಹುದೆಂದು ಅಭಯನಿಗೆ ಪ್ರಭಾಕರ ತಿಳಿಸಿದ್ದರು. ಹೀಗಾಗಿ ಜನವರಿ 1957ರಲ್ಲಿ ಮಹಾಂತ ಗೋಪಾಲ್ಗೆ ತಾನು ವೃಂದಾವನಕ್ಕೆ ಹಿಂದಿರುಗುವುದಾಗಿಯೂ ತಿಂಗಳಿಗೆ 5 ರೂಪಾಯಿ ಬಾಡಿಗೆ ಕಳಿಸುವುದಾಗಿಯೂ ಭರವಸೆ ಕೊಟ್ಟು ಅಭಯ ಮುಂಬಯಿಗೆ ಪ್ರಯಾಣ ಮಾಡಿದ. ಆಚಾರ್ಯ ಸಾಕ ಮಾತಾಜಿ ಓದ್ಲಾ? ಮಾತಾಜಿ ನೆಕ್ಸ್ಟ್ ಸಾಕು ಮಾತಾಜಿ, ನೆಕ್ಸ್ಟ್ ಓದಿಸುವ. ಉಮಾದೇವಿ ಮಾತಾಜಿ, ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್, ಹರೇ ಕೃಷ್ಣ ಮಾತಾಜಿ. ಓದಿ ಸ್ವಲ್ಪ ಚಿಕ್ಕದ್ ಮಾಡಿ ಮಾತಾಜಿ. ಆ ಕಡೆ ಈ ಕಡೆ ಮಾತಾಜಿ ಸಾಕಾ? ಹರೇ ಕೃಷ್ಣ. ಸಾಕು ಮಾತಾಜಿ, ಸಾಕು ಮಾತಾಜಿ. ಓದಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಚಾರ್ಯ ಪ್ರಭಾಕರ್ ಫ್ಯಾಕ್ಟರಿ ಫ್ಯಾಕಲ್ಟಿ ನಿವಾಸದಲ್ಲಿ ಅಭಯನಿಗೆ ಮನೆ ಕೊಡಿಸಿ ಮುಂಬೈನ ಅನೇಕ ವಿದ್ವಾಂಸರ ಮತ್ತು ಧಾರ್ಮಿಕರ ಪರಿಚಯವನ್ನು ಮಾಡಿಕೊಟ್ಟರು. ಕೇಳಿಸಿದ್ರೆ ನೆಟ್ವರ್ಕ್ ಇಲ್ಲವಾ ಮಾತಾಜಿ? ಕೇಳಿಸ್ತಾ ಇದೆಯಾ? ಇಲ್ಲ ನಂಗೆ ಕಟ್ ಆಗಿ ಕೇಳ್ತದೆ. ಕೇಳಿಸ್ತಾ ಇದೆಯಾ? ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿಗೆ ಬನ್ನಿ ಮಾತಾಜಿ. ಕೇಳಿದ ಹರೇ ಕೃಷ್ಣ. ಓಕೆ, ಬೇರೆಯವರಿಗೆ ಕೊಡ್ಲಾ? ಬೇರೆಯವರಿಗೆ ಕೊಡ್ಲಾ? ಭಾರತಿ ಮಾತಾಜಿ ಓದಿ. ಹರೇ ಕೃಷ್ಣ. ಇಂಟರ್ನೆಟ್ ಹೊಟ್ಟಾಯ್ತು. ಹರೇ ಕೃಷ್ಣ ಮಾತಾಜಿ. ಓದಿ ಸ್ಕ್ರೀನ್ ಹೊಟ್ಟಾಗಿದೆ ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ. ಹೊಟ್ಟಾಗಿದೆ ಮಾತಾಜಿ. ಭಾರತಿ ಮಾತಾಜಿ ಓದಿ. ಸಹಾಯ ಮಾಡಬಹುದೆಂದು ಅಭಯನಿಗೆ ಪ್ರಭಾಕರ ತಿಳಿಸಿದ್ದರು. ಹೀಗಾಗಿ ಜನವರಿ 1957ರಲ್ಲಿ ಮಹಾಂತ ಗೋಪಾಲಿಗೆ ತಾನು ವೃಂದಾವನಕ್ಕೆ ಹಿಂದಿರುಗುವುದಾಗಿಯೂ ತಿಂಗಳಿಗೆ 5 ರೂಪಾಯಿ ಬಾಡಿಗೆ ಕಳಿಸುವುದಾಗಿಯೂ ಭರವಸೆ ಕೊಟ್ಟು ಎಲ್ಲಿ ಓದ್ತಾ ಇದ್ದೀರಾ ನೀವು? ಹರೇ ಕೃಷ್ಣ. ಸ್ಟಾರ್ಟಿಂಗ್ ಪ್ಯಾರಾದಿಂದಲೇ ಓದಿ ಮಾತಾಜಿ. ಆಚಾರ್ಯ ಪ್ರಭಾಕರ್ ಅಲ್ಲಿಂದ ಓದಿ. ಆಯ್ತು ನಾನು ಓದ್ತೀನಿ ಮಾತಾಜಿ. ನೆಕ್ಸ್ಟ್ ಓದಿ. ಅವರೀಗ ಓದ್ಲಿ. ಭಾರತಿ ಮಾತಾಜಿ ಓದ್ಲಿ. ಆಚಾರ್ಯ ಪ್ರಭಾಕರ್ ಫ್ಯಾಕಲ್ಟಿ ನಿವಾಸದಲ್ಲಿ ಅಭಯನಿಗೆ ಮನೆ ಕೊಡಿಸಿ ಮುಂಬಯಿಯ ಅನೇಕ ವಿದ್ವಾಂಸರ ಮತ್ತು ಧಾರ್ಮಿಕರ ಪರಿಚಯವನ್ನು ಮಾಡಿಕೊಟ್ಟರು. ನಂತರ ಅವರು ರಾಜ್ಯಪಾಲ ಮುನ್ಷಿ ಅವರ ಲೋಕಕ್ಕೆ ಏನಾಗಿ ಬಿಟ್ಟಿದೆ ಎಂಬ ಉಪನ್ಯಾಸವನ್ನು ಕೇಳಿದರು. ಅಭಯ ರಾಜ್ಯಪಾಲರ ಬಳಿ ಸಾರಿ ಅವರ ಉಪನ್ಯಾಸದ ಬಗೆಗೆ ಮೆಚ್ಚುಗೆಯ ಮಾತನಾಡಿ ಮುಂದೆ ಆಗಬಹುದಾದ ವಿಶ್ವ ದುರಂತಗಳನ್ನು ತಪ್ಪಿಸಲು ಆಧ್ಯಾತ್ಮಿಕ ಚಳವಳಿಯೇ ಬೇಕಾಗುತ್ತದೆ ಎಂಬ ಅಂಶವನ್ನು ಒತ್ತಿ ಹೇಳಿದ. ದೈವ ಪ್ರಜ್ಞೆ ಮೂಡದಿದ್ದರೆ ಭಾರತೀಯ ವಿದ್ಯಾಭವನದಲ್ಲಿ ಮುನ್ಷಿಯವರ ಕೆಲಸವೂ ಕೂಡ ವ್ಯರ್ಥವೆಂದು ಹೇಳಿದ. ಲೀಗ್ ಆಫ್ ಡಿವೋಟಿಸ್ನ ಪುನರುತ್ಥಾನದ ಬಗೆಗೆ ತನಗೆ ಆಸಕ್ತಿ ಇರುವುದಾಗಿ ತಿಳಿಸಿದ. ಅಲ್ಲದೆ ಭಾರತೀಯ ಭವನದಲ್ಲಿ ರಾಜ್ಯಪಾಲರ ಸಾಂಸ್ಕೃತಿಕ ಯೋಜನೆಗಳಲ್ಲಿ ದೈವ ಪ್ರಜ್ಞೆಯನ್ನು ತುಂಬಲು ತಾನು ಹೇಗೆ ಕೆಲಸ ಮಾಡಬಹುದೆಂಬುದನ್ನು ವಿವರಿಸಿದ. ರಾಜ್ಯಪಾಲ ಮುನ್ಷಿಯವರು ಅಭಯನಿಗೆ ಭಗವದ್ಗೀತೆಯ ಗೌರವ ಪ್ರಾಧ್ಯಾಪಕ ಹುದ್ದೆಯನ್ನು ನೀಡುವುದರ ಮೂಲಕ ಸ್ಪಂದಿಸಿದರು. ಅಭಯ ಅವರ ಆಹ್ವಾನವನ್ನು ಸ್ವೀಕರಿಸಿದ. ರಾಜ್ಯಪಾಲರಿಗೆ ಬ್ಯಾಕ್ ಟು ಗಾಡ್ ಹೆಡ್ ಅನ್ನ ಕೆಲವು ಪ್ರತಿಗಳನ್ನು ಕೊಟ್ಟು ಬಿಡುವಾದಾಗ ಓದಬೇಕೆಂದು ಪ್ರಾರ್ಥಿಸಿದ. ಭಗವದ್ಗೀತೆಯ ಗೌರವ ಪ್ರಾಧ್ಯಾಪಕನಾಗಿ ಅಭಯ ಪ್ರತಿ ತರಗತಿಯನ್ನು ಹರೇ ಕೃಷ್ಣ ಕೀರ್ತನೆಯಿಂದ ಆರಂಭಿಸಿ ಕೃಷ್ಣನು ಪರಮ ದೇವೋತ್ತಮ ಪುರುಷನೆಂದು ಹೇಳಿ ಗೀತೆಯ ಬಗೆಯ ಉಪನ್ಯಾಸವನ್ನು ಮಾಡುತ್ತಿದ್ದ. ಆದರೆ ಈ ಹುದ್ದೆ ತನ್ನನ್ನು ಬಂಧಿಸುತ್ತಿದೆ ಎಂಬುದು ಅಭಯನಿಗೆ ಬೇಗ ಅನಿಸಿತು. ವಿದ್ಯಾಭವನದೊಳಗಿದ್ದು ಲೀಗ್ ಆಫ್ ಡಿವೋಟಿಸ್ ಅನ್ನು ಪುನರುತ್ಥಾನಗೊಳಿಸಲು ಅವಕಾಶವಿಲ್ಲವೆಂಬುದು ಗೊತ್ತಾಯಿತು. ಮುಂದೆ ಭಾರತೀಯ ವಿದ್ಯಾಭವನ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾರತೀಯ ವಿದ್ಯಾಭವನದ ಇತರ ಸದಸ್ಯರ ಸಂಗಡ ವಿಶ್ವ ಸಂಸ್ಕೃತಿ ಅಕಾಡೆಮಿಯ 5ನೇ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಲು ಕುರುಕ್ಷೇತ್ರಕ್ಕೆ ಹೋದ ಭಗವಾನ್ ಕೃಷ್ಣನು 5000 ವರ್ಷಗಳ ಹಿಂದೆ ಭಗವದ್ಗೀತೆಯನ್ನು ಹೇಳಿದ ಜಾಗ ಅದು. ಭಾರತದ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದರು, ರಾಜ್ಯಪಾಲ ಮುನ್ಷಿ ಮತ್ತು ಅನೇಕ ವಿದ್ವಾಂಸರು ಪಂಡಿತರು ಭಾರತದ ಎಲ್ಲ ಭಾಗಗಳಿಂದಲೂ ಬಂದಿದ್ದು ಚರ್ಚೆ ಸಂವಾದಗಳಲ್ಲಿ ಭಾಗವಹಿಸಿದರು. ಆದರೆ ಶ್ರೀಕೃಷ್ಣನು ಹೇಳಿದ ತೀರ್ಮಾನಗಳನ್ನು ಕೈಬಿಟ್ಟು ಅಲ್ಲಿ ಪ್ರತಿಯೊಬ್ಬರು ತಮ್ಮದೇ ವಿಷಯವನ್ನು ಸೇರಿಸುತ್ತಿದ್ದರು. ಆದ್ದರಿಂದ ಸಭೆಯಲ್ಲಿ ಭಾಗವಹಿಸುವುದು ಸಮಯವನ್ನು ಹಾಳು ಮಾಡಿದಂತೆ ಎಂದು ಅಭಯ ಭಾವಿಸಿದ.
ತನ್ನನ್ನು ಭಾಷಣ ಮಾಡಲು ಕೇಳಿರಲಿಲ್ಲವಾದುದರಿಂದ ಗೀತೆಯ ಬಗ್ಗೆ ಭಕ್ತಿರಹಿತ ಚರ್ಚೆಗಳಿಗೆ ನಡೆಯುತ್ತಿದ್ದುದನ್ನು ಕಂಡು ಕ್ಷೋಭೆಯಾದುದರಿಂದ ಮತ್ತು ಅಂತ ತಾತ್ವಿಕ ಸಭೆಗಳಿಂದ ವಾಸ್ತವವಾಗಿ ಏನೂ ಆಗುವುದಿಲ್ಲ ಎನಿಸುತ್ತಿದ್ದರಿಂದ ಕುರುಕ್ಷೇತ್ರವನ್ನು ಬಿಟ್ಟು ಅಭಯ ವೃಂದಾವನಕ್ಕೆ ಹೋದ. ಆಚಾರ್ಯ ಪ್ರಭಾಕರ ಅಭಯನನ್ನು ಸ್ವಲ್ಪ ಕಾಲದಲ್ಲೇ ಕೂಡಿಕೊಂಡರು. ವಂಶಿ ಗೋಪಾಲಜಿ ದೈವಾಲಯದ ಕೋಣೆಯಲ್ಲಿ ಮಾತನಾಡುತ್ತಿದ್ದಾಗ ಲೀಗ್ ಆಫ್ ಡಿವೋಟಿಸ್ಗೆ ಪುನರ್ಜೀವ ಕೊಡುವ ಬಗ್ಗೆ ತನ್ನ ಹಂಬಲವನ್ನು ಅಭಯ ಮತ್ತೆ ವ್ಯಕ್ತಪಡಿಸಿದ. ಈಚೆಗೆ ಮುಂಬಯಿಯ ಕುರುಕ್ಷೇತ್ರಗಳಲ್ಲಿ ಸಾರಹೀನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದ ಮೇಲಂತೂ ಅಂತ ಶುದ್ಧ ಭಕ್ತರ ಸಂಘವನ್ನು ಸ್ಥಾಪಿಸುವ ಅಗತ್ಯ ತುಂಬಾ ಇದೆ ಎಂದು ಅಭಯನಿಗನಿಸಿತು. ಈಗಾಗಲೇ ಲೆಕ್ಕವಿಲ್ಲದಷ್ಟು ಸಾಂಸ್ಕೃತಿಕ ಸಂಘಗಳಿದ್ದವು. ಇಷ್ಟಪಟ್ಟರೆ ಯಾವುದಕ್ಕಾದರೂ ಸೇರಬಹುದಿತ್ತು. ಆದರೆ ತಾನು ತ್ರಿಕರಣ ಪೂರ್ವಕವಾಗಿ ಸೇರಿಕೊಳ್ಳಬಹುದಾದ ಸಂಸ್ಥೆ ತಾನೇ ಎಲ್ಲಿದೆ? ಪರಮ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಲ್ಲಿ ಭಕ್ತಿಯನ್ನು ಜಗತ್ತಿನೆಲ್ಲೆಡೆ ತೀವ್ರವಾಗಿ ಬೋಧಿಸತಕ್ಕದ್ದು ಎಂಬ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಹಾಗೂ ಚೈತನ್ಯ ಮಹಾಪ್ರಭುಗಳ ತೀರ್ಪುಗಳನ್ನು ಸಮರ್ಥಿಸುವ ಏಕಮೇವ ಸಂಸ್ಥೆ ಎಂದರೆ ಲೀಗ್ ಆಫ್ ಡಿವೋಟಿಸ್ ಅಲ್ಲವೇ? ಲೀಗ್ ಹರೇ ಆಫ್ ಕೃಷ್ಣ ಡಿವೋಟಿಸ್. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಗೀತಾ ಮಾತಾಜಿ. ಗೀತಾ ಆರ್ ಕೋಡಿಕಲ್ ಓದಿ. ಲೀಗ್ ಆಫ್ ಡಿವೋಟೀಸ್ ನ ಪರವಾಗಿ ಉದಾರಿ ಸಾರ್ವಜನಿಕರಿಗೆ, ಆಧುನಿಕ ತತ್ವಜ್ಞಾನಿಗಳಿಗೆ, ನಾಯಕರುಗಳಿಗೆ, ಧರ್ಮಪರರಿಗೆ ಒಂದು ಮನವಿಯನ್ನು ಅಭಯನು ಸಿದ್ಧಪಡಿಸಿದ. ಲೀಗ್ ಆಫ್ ಡಿವೋಟೀಸ್ ನ ಚಟುವಟಿಕೆಗಳೆಂದರೆ ಬ್ಯಾಕ್ ಟು ಗಾಡೆಡ್ ಅನ್ನು ಇಂಗ್ಲಿಷಿನಲ್ಲಿ ಪ್ರಕಟಿಸುವುದು, ಬೇರೆ ಭಾಷೆಗಳಲ್ಲಿ ಇದರ ಅನುವಾದವನ್ನು ಪ್ರಕಟಿಸುವುದು, ಜಗತ್ತಿನ ಎಲ್ಲೆಡೆ ಬೋಧಿಸಲು ತರುಣಿಯರನ್ನು ಸಿದ್ಧಪಡಿಸುವುದು ಮತ್ತು ಬರಿಯ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಕಟಿಸಲು ಒಂದು ಕೂಟವನ್ನು ಸ್ಥಾಪಿಸುವುದೆಂದು ಸ್ಪಷ್ಟಪಡಿಸಿದ್ದ. ಈ ಎಲ್ಲ ಯೋಜನೆಗಳಿಗೆ ತಿಂಗಳ ಅಂದಾಜು ವೆಚ್ಚ 3,000 ರೂಪಾಯಿಗಳಾಗುತ್ತದೆ ಎಂದು ಹೇಳಿ ಆರ್ಥಿಕ ಸಹಾಯವನ್ನು ಕೋರಿದ್ದ. ವೃಂದಾವನವು ಅತ್ಯಂತ ಮಹತ್ವದ ಕ್ಷೇತ್ರವಾದ್ದರಿಂದ ಲೀಗ್ ಆಫ್ ಡಿವೋಟೀಸ್ ನ ಕಾರ್ಯಸ್ಥಳವು ಇಲ್ಲಿ ಸ್ಥಾಪಿತವಾಗಿದೆ ಎಂದು ಮುಗಿಸಿದ್ದ. ಭಾರತೀಯ ವಿದ್ಯಾಭವನದ ಗೌರವ ಗೀತಾ ಪ್ರಾಧ್ಯಾಪಕ, ಹರಿಭವನದ ಗೌರವ ಕಾರ್ಯದರ್ಶಿ ಎಂಬ ಪ್ರಭಾವಪೂರ್ಣ ಹೊಸ ಶೀರ್ಷಿಕೆಗಳನ್ನು ಬಳಸಿ ಅಭಯನು ಆಚಾರ್ಯ ಪ್ರಭಾಕರರ ಸಹಾಯದಿಂದ ತನ್ನ ಲೀಗ್ ಆಫ್ ಡಿವೋಟೀಸ್ ಮತ್ತು ಬ್ಯಾಕ್ ಟು ಗಾಡೆಡ್ ಗಳಿಗೆ ಬೆಂಬಲವನ್ನು ಪಡೆಯುವ ಇನ್ನೊಂದು ಪ್ರಯತ್ನವನ್ನು ಕೈಗೊಂಡಿದ್ದ. ಕೆಲವು ದಿನಗಳಲ್ಲಿ ಆಚಾರ್ಯ ಪ್ರಭಾಕರರು ಮುಂಬಯಿಯ ಹುದ್ದೆಗೆ ತೆರಳಿದರು. ಅಭಯ ಮತ್ತೆ ವೃಂದಾವನದಲ್ಲಿ ಒಂಟಿಯಾಗಿ ಉಳಿದ. ಅವನಿಗೆ ವೃಂದಾವನದ ಬಗೆಗೆ ಅತೀವ ಪ್ರೀತಿ. ಆದರೆ ಪ್ರಕಟಣೆ ಬೋಧನೆಗಳಿಗೆ ಅವಕಾಶವಿಲ್ಲದ್ದರಿಂದ ಅಭಯನಿಗೆ ಅಲ್ಲಿ ನೆಮ್ಮದಿಯಿಂದ ಇರಲಾಗಲಿಲ್ಲ. ತಾನು ಪ್ರವಾಸ ಕೈಗೊಂಡರೆ ಲೀಗ್ ಆಫ್ ಮೇಲೆ ಮಾಡಿ ಹರೇ ಕೃಷ್ಣ. ಡಿವೋಟೀಸ್ ಸದಸ್ಯರನ್ನು ಗಳಿಸಲು ಸಾಧ್ಯವಾಗಬಹುದೆಂದುಕೊಂಡ ಹತ್ತಿರದಲ್ಲೇ ಇದ್ದ 100ಕ್ಕಿಂತ ಹೆಚ್ಚು ದೊಡ್ಡ ಕಾರ್ಖಾನೆಗಳುಳ್ಳ ಅಷ್ಟೇ ಸಂಖ್ಯೆಯ ಧನಿಕ ಕೈಗಾರಿಕೋದ್ಯಮಿಗಳ ನಗರವಾದ ಕಾನ್ಪುರ ನಗರಕ್ಕೆ ಹೋಗಲು ಯೋಚಿಸಿದ. ಅವನು ವ್ಯವಹಾರದ ಸಂದರ್ಭದಲ್ಲಿ ಈಗಾಗಲೇ ಅವರಲ್ಲಿ ಕೆಲವರನ್ನು ಕಂಡಿದ್ದ. ಲೀಗ್ ಆಫ್ ಡಿವೋಟೀಸ್ ನ ಸದಸ್ಯತ್ವದ ಅರ್ಜಿ ನಮೂನೆಗಳನ್ನು ಅಚ್ಚು ಹಾಕಿಸಿ ಕೆಲವು ತಿಂಗಳವರೆಗೆ ತಾನು ಊರಲ್ಲಿರುವುದಿಲ್ಲವೆಂದು ಮಹಾಂತ್ ಗೋಪಾಲ್ಗೆ ತಿಳಿಸಿ ಕಾನ್ಪುರಕ್ಕೆ ಹೊರಡುವ ನಿರ್ಧಾರವನ್ನು ಕೈಗೊಂಡ. ಮಹಂತನಿಗೆ ಆಶ್ಚರ್ಯ. ವೃಂದಾವನಕ್ಕೆ ಬಂದ ಬಹುತೇಕ ಎಲ್ಲ ಹಿರಿಯ ಸಾಧುಗಳು ಅಲ್ಲೇ ಉಳಿಯುತ್ತಿದ್ದರು. ವೃಂದಾವನವನ್ನು ಬಿಡುವುದೇ ಇಲ್ಲ ಎಂದು ಕೂಡ ಕೆಲವರು ಪ್ರತಿಜ್ಞೆ ಮಾಡಿದರು. ಹೀಗಿರುವಾಗ ಈ ಶಾಂತ ಸ್ವಭಾವದ ಬಾಬು ಮತ್ತೆ ಮತ್ತೆ ಬಂದು ಹೋಗುತ್ತಿದ್ದಾನಲ್ಲ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಹರಿಪ್ರಜ್ಞಾ ಓದಿ ಮಾತಾಜಿ. ಮಾತಾಜಿ ಹರಿಪ್ರಜ್ಞಾ ಇಲ್ಲ ಇದ್ದಾರೆ. ಹರಿಣಿ ಕೃಷ್ಣ ಪ್ರಿಯ ಮಾತಾಜಿ ಅವರು ಇಲ್ಲವಾ? ಐಫೋನ್ ಇಲ್ಲ. ಲಕ್ಷ್ಮೀ ದಿವ್ಯಾ ಐತೆ. ಲಕ್ಷ್ಮೀ ಎನ್. ಮುನಿರಾಜ್ ಎಂ. ಓದಿ ಮಾತಾಜಿ.
ಲೀಗ್ ಆಫ್ ಡಿವೋಟೀಸ್ ಸದಸ್ಯರಾಗುವಂತೆ ಪ್ರಚಾರ ಮಾಡುತ್ತಾ ಅಭಯ ಕಾನ್ಪುರದಲ್ಲಿ ಪ್ರಚಾರ ಚಟುವಟಿಕೆಗಳಲ್ಲಿ ತೀವ್ರವಾಗಿ ತೊಡಗಿದ. ಅನೇಕ ಕಡೆಗಳಲ್ಲಿ ಅವನ ವಾಸ. ಆನಂದೇಶ್ವರ ಸತ್ಸಂಗ ಮಂಡಲದ ಅತಿಥಿಯಾಗಿ ಗಂಗೆಯ ಪ್ರಸಿದ್ಧ ಪರ್ಮತ್ ಸ್ನಾನಘಟ್ಟ ಎಂಬಲ್ಲಿ ಪ್ರತಿದಿನ ಉಪನ್ಯಾಸ ಮಾಡತೊಡಗಿದ. ಅನೇಕ ಕೈಗಾರಿಕೋದ್ಯಮಿಗಳ ಮತ್ತು ಶಿಕ್ಷಣ ತಜ್ಞರ ಸ್ನೇಹವನ್ನು ಸಂಪಾದಿಸಿಕೊಂಡು ಅವರೊಂದಿಗೆ ಗಂಟೆಗಟ್ಟಲೆ ಸಂಭಾಷಿಸುತ್ತಿದ್ದ ಅಭಯನ ಕಾರ್ಯಮಗ್ನತೆಗೆ ಮತ್ತು ಮೃದು ಭಾಷಿತಕ್ಕೆ ಅನೇಕರು ಮಾರು ಹೋದರು. ಆದರೂ ಅವನ ಧನ ಸಂಗ್ರಹ ಕಿರಿದಾಗಿತ್ತು. ಶ್ರೀಮಂತ ಕುಳಗಳಿಗೆ ಸಾಂಸ್ಥಿಕ ಸದಸ್ಯತ್ವವನ್ನು ಕೊಡಲು ಹೋದರೆ ಅವರು ₹2 ಚಂದಾ ಸದಸ್ಯತ್ವವನ್ನು ಆರಿಸಿಕೊಳ್ಳುತ್ತಿದ್ದರು. ಕೆಲವು ಮೆಚ್ಚುಗೆಯ ಪತ್ರಗಳು ಸಿಕ್ಕಿದವು. ಆದರೆ 2 ತಿಂಗಳಾದ ಮೇಲೆ ಅಭಯ ಕಾನ್ಪುರವನ್ನು ಬಿಟ್ಟ. ವೃಂದಾವನದಲ್ಲಿ ಕೆಲವು ತಿಂಗಳಿದ್ದು ಅಭಯ ಮತ್ತೆ ಪ್ರಚಾರ ಕಾರ್ಯಕ್ಕೆ ಮುಂಬಯಿಗೆ ಹೋಗಲು ನಿರ್ಧರಿಸಿದ. ಅಲ್ಲಿ ಉಸಿರು ಕಟ್ಟಿಸುವ ಭಾರತೀಯ ವಿದ್ಯಾಭವನದೊಂದಿಗೆ ಸಂಬಂಧವನ್ನು ಬೇಗ ಕಳಚಿಕೊಂಡು ಫ್ಯಾಕ್ಟಲಿ ನಿವಾಸದಿಂದ ಆಚೆಗೆ ಬಂದ. ಅನೇಕ ಆಶ್ರಯದಾತರ ಮನೆಗಳಲ್ಲಿ ಒಂದೊಂದು ವಾರ ಉಳಿದುಕೊಂಡು ತನ್ನ ಸಂಘ ಚಟುವಟಿಕೆಗಳಲ್ಲಿ ಜನಕ್ಕೆ ಆಸಕ್ತಿ ಹುಟ್ಟಿಸುವ ಪ್ರಯತ್ನಗಳಲ್ಲಿ ತೊಡಗಿದ. ಮುಂಬೈ ಸಮುದ್ರ ತೀರದಲ್ಲಿ ಭಾನುವಾರದ ಸಂಜೆ ಸಭೆಗಳಲ್ಲಿ ಉಪನ್ಯಾಸ ಮಾಡುವಂತೆ ಆಚಾರ್ಯ ಪ್ರಭಾಕರರ ಸ್ನೇಹಿತನೊಬ್ಬ ಕೇಳಿದಾಗ ಅಭಯ ಒಪ್ಪಿಕೊಂಡ. ತನ್ನ ಹಳೆಯ ಪದ್ಧತಿಯನ್ನನುಸರಿಸಿ ಅಭಯ ಒಂದು ಮೆತ್ತೆಯ ಮೇಲೆ ಕೂರುತ್ತಿದ್ದ. 500ರಿಂದ 1000ದವರೆಗೆ ಜನ ಸೇರಿ ಕುಳಿತು ಕೇಳುತ್ತಿದ್ದರು. ಅಭಯ ಭಗವದ್ಗೀತೆಯ ತತ್ವವನ್ನು ಕುರಿತು ಗಟ್ಟಿಯಾಗಿ ಮಾತನಾಡುತ್ತಿದ್ದ. ಅನೇಕ ರಾತ್ರಿಗಳು ಉಪನ್ಯಾಸ ಮಾಡಿದ. ಬೇರೆ ಉಪನ್ಯಾಸಗಳ ಅವಕಾಶಗಳೂ ಬಂದವು. ಒಂದು ವಾರ ಮುಂಬಯಿಯ ವಿಷ್ಣು ದೇವಾಲಯದಲ್ಲಿ ಹಲವಾರು ಬಾರಿ ಉಪನ್ಯಾಸ ಮಾಡಿದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಸುಮ್ಮನೆ ಬಂದು ಕೇಳುವ ಜನ ಸಮುದಾಯಕ್ಕೆ ಬರೇ ಉಪನ್ಯಾಸ ಮಾಡುವುದಕ್ಕಿಂತ ಇನ್ನೂ ಹೆಚ್ಚಿನದೊಂದು ನೀಡುವುದು ಅಭಯನ ಆಶಯವಾಗಿತ್ತು. ವಿದೇಶಗಳಲ್ಲಿ ಮಾತನಾಡಬೇಕು ಎಂಬ ಸಂಕಲ್ಪ ಅವನಲ್ಲಿ ಬೆಳೆಯುತ್ತಿತ್ತು. ಈ ಆಶಯ ಬಹಳ ಕಾಲದಿಂದಲೂ ಇತ್ತು ಎನ್ನಿ. ಲೀಗ್ ಆಫ್ ಡಿವೋಟೀಸ್ನ ಕೈಪಿಡಿಯಲ್ಲಿ ಝಾನ್ಸಿಯ ರಾಧಾ ಮಂದಿರದ ಸಭೆಗಳಲ್ಲಿ, ದೆಹಲಿಯ ಬಿರ್ಲಾ ಮಂದಿರದ ಸಭೆಯಲ್ಲಿ ಮತ್ತು ಇತರ ಅನೇಕ ಸಂದರ್ಭಗಳಲ್ಲಿ ಅಭಯ ತನ್ನ ಈ ಆಶಯವನ್ನು ವ್ಯಕ್ತಪಡಿಸಿದ್ದ. ಪರಿಚಿತರಿಗೆ ತನ್ನ ಈ ಆಶಯವನ್ನು 100 ಬಾರಿ ತಿಳಿಸಿದ್ದ. ಅಲ್ಲದೆ ತನ್ನ ಎಲ್ಲ ಬರವಣಿಗೆಗಳಲ್ಲೂ ಈ ಕನಸನ್ನು ಪ್ರಕಟಿಸಿದ್ದ. ಇಂಗ್ಲಿಷ್ನಲ್ಲಿ ಬೋಧನೆ ಮಾಡು ಎಂಬ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಆದೇಶವನ್ನು ಪೂರೈಸಲು ಅಭಯ ಜಗತ್ತಿನ ಯಾವ ಭಾಗಕ್ಕೆ ಬೇಕಾದರೂ ಹೋಗಲು ಸಿದ್ಧನಾಗಿದ್ದ. ಭಾರತದಲ್ಲಿ ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗಿತ್ತು. ಆದ್ದರಿಂದ ಪಶ್ಚಿಮಕ್ಕೆ ಹೋಗುವ ತನ್ನ ಕನಸನ್ನು ಮುಂದುವರಿಸಿಕೊಂಡು ಬಂದ. ಮುಂಬಯಿ, ಕಾನ್ಪುರ, ದೆಹಲಿಗಳಿಗೆ ಪ್ರಯಾಣ ಮಾಡುವುದು ಸಾಧ್ಯವಾಗುವುದಾದರೆ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಕೇಳಿಲ್ಲದ ಇಂಗ್ಲಿಷ್ ಮಾತನಾಡುವ ಕೋಟ್ಯಾಂತರ ಜನ ಇರುವ ಲಂಡನ್ ಅಥವಾ ನ್ಯೂಯಾರ್ಕ್ಗೆ ಯಾಕೆ ಪ್ರಯಾಣ ಮಾಡಬಾರದು? ಶ್ರೀ ವೇದ ಪ್ರಕಾಶ್ ಎಂಬ ಕಾನ್ಪುರದ ಕೈಗಾರಿಕೋದ್ಯಮಿಯೊಬ್ಬರಿಗೆ ಬರೆದ ಪತ್ರದಲ್ಲಿ ಅಭಯ ತನ್ನ ಭಾವನೆಯನ್ನು ವಿವರಿಸಿದ್ದ. ಚೈತನ್ಯ ಮಹಾಪ್ರಭು ಪ್ರಾಣಿನಾಂ ಉಪಕಾರಾಯ ಎಂದು ಹೇಳಿದ್ದಾರೆ. ಯುದ್ಧರಂಗದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ರೆಡ್ ಕ್ರಾಸ್ ಮಂದಿ ಎಲ್ಲ ಗಾಯಾಳುಗಳ ಬಗೆಗೂ ಸಮಾನ ಆದರ ತೋರುತ್ತಾರೆಂಬುದು ನಿಜವಾದರೂ ಬದುಕಿ ಉಳಿಯಬಲ್ಲ ಯೋಧರ ಕಡೆಗೆ ಮೊದಲ ಗಮನ ಹರಿಸುತ್ತಾರೆ. ಸಾಯುವ ಸ್ಥಿತಿ ಇರುವವರನ್ನು ಕೆಲವೇಳೆ ಅಲಕ್ಷಿಸಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಯಾರು? ಮುನಿರಾಜ ಪ್ರಭುಜಿ. ಅವರು ಇಲ್ಲದಿದ್ರೆ ಪ್ರೇಮರಾಗ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಚೈತನ್ಯ ಮಹಾಪ್ರಭು ಇಲ್ಲಿಂದಲ್ಲ ಮಾತಾಜಿ. ಸ್ಕ್ರಾಲ್ ದೊಡ್ಡದಾಗಿ ಮಾಡ್ಲಾ ಮಾತಾಜಿ? ಬೇಡ. ಚೈತನ್ಯ ಮಹಾಪ್ರಭು ಅದಲ್ಲ, ಭಾರತದಲ್ಲಿ ಮಾತಾಜಿ. ಭಾರತದಲ್ಲಿ ಸ್ವರಾಜ್ಯ ಬಂದ ಮೇಲೆ ನಮ್ಮ ಮನಸ್ಸಿನಲ್ಲಿ ಇರುವುದು ಬಹುತೇಕವಾಗಿ ಲಂಡನ್ ನಲ್ಲಿ ತಯಾರಿಸಿದ ಭಾವನೆಗಳೇ.
ಅದೊಂದು ದೊಡ್ಡ ಕತೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಧರ್ಮ ನಿರಪೇಕ್ಷ ಸರಕಾರದ ಹೆಸರಿನಲ್ಲಿ ಭಾರತದ ನಾಯಕರೆಲ್ಲ ವಿದೇಶೀಯತೆಯಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ತುಂಬಾ ನಿಗಾ ವಹಿಸಿ ಭಾರತೀಯ ಆಧ್ಯಾತ್ಮಿಕ ಸಂಪತ್ತಿನ ನಿಧಿಯನ್ನು ಪಕ್ಕಕ್ಕೆ ತಳ್ಳಿದ್ದಾರೆ. ಪ್ರಮಾದ, ಭ್ರಮೆ, ಅಪರಿಪೂರ್ಣತೆ ಮತ್ತು ವಂಚನೆಗಳಿಂದ ಕೂಡಿದ ಕಾರ್ಯಗಳಲ್ಲಿ ನಿರತರಾಗಿ ಪಾಶ್ಚಾತ್ಯ ಭೋಗ್ಯ ಜೀವನವನ್ನು ಅನುಕರಿಸುತ್ತಿದ್ದಾರೆ. ಮೇಲೆ ಹೇಳಿದ ಎಲ್ಲ ದೋಷಗಳಿಂದಲೂ ನಮ್ಮನ್ನು ವೈದಿಕ ಜ್ಞಾನವು ಪಾರು ಮಾಡಬಲ್ಲದಾಗಿದೆ. ಆದರೆ ಪ್ರಕೃತ ನಾವು ಅಂತಹ ಅದ್ಭುತ ವೈದಿಕ ಜ್ಞಾನವನ್ನು ಮರೆತು ಕುಳಿತಿದ್ದೇವೆ. ಸಮರ್ಪಕವಾಗಿ ಈ ಜ್ಞಾನವನ್ನು ಬಳಸದಿರುವುದೇ ಇದಕ್ಕೆ ಕಾರಣ. ಈ ಭಾರತದಲ್ಲಿ ವ್ಯಾಖ್ಯಾನ ಮಾಡಲಾಗಿರುವ ಈ ವೇದಾಂತ ಸೂತ್ರವು ಬೇರೆ ಬೇರೆ ಅಪಾರಂಪರಿಕ ಅನಧಿಕೃತ ವ್ಯಕ್ತಿಗಳ ವ್ಯಾಖ್ಯೆಯಾಗಿದ್ದು ಜನರನ್ನು ದಾರಿ ತಪ್ಪಿಸುತ್ತಿದೆ. ಭಾರತೀಯ ನಾಯಕರು, ಕೈಗಾರಿಕೋದ್ಯಮಿಗಳು, ಯೋಜನಾ ನಿರ್ವಾಹಕರು ಹೊಸದಾಗಿ ಅವತರಿಸಿರುವ ರಾಷ್ಟ್ರೀಯತೆಯ ಉತ್ಸಾಹದ ಪರದಲ್ಲಿದ್ದು ಭಾರತೀಯ ವೇದಾಂತ ಸೂತ್ರಗಳನ್ನಾಗಲಿ ಭಗವದ್ಗೀತೆಯನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಮಯವೇ ಇಲ್ಲದಂತಾಗಿದೆ. ಸರಿಯಾದ ಮಾರ್ಗದರ್ಶನವಿಲ್ಲದೆ ಮಾನವೀಯ ಸೇವೆ ಮಾಡುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಲ್ಲಿ ರಾಜು ಪ್ರಭುಜಿ ಓದಿ. ರತ್ನಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಮಾತಾಜಿ ಒಂದ್ 5 ನಿಮಿಷ ನಾನು ಟ್ರಯಲ್ ದಲ್ಲಿ ಇದ್ದೇನೆ. ಒಂದು 5 ನಿಮಿಷ. ರತ್ನಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಅವರು ಇಲ್ಲ. ರೇಖಾ ಮಾತಾಜಿ. ಮಾತಾಜಿ ಯಾವ ಪ್ಯಾರಾಗ್ರಾಫ್ ಹೇಳಿ, ನಾನು ಓದ್ತೀನಿ. ಮಾತಾಜಿ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ. ನನಗೆ ಬರುದಿಲ್ಲ, ಅದಕ್ಕೆ ಹೇಳಿದ್ರು ಪ್ಯಾರಾಗ್ರಾಫ್. ರೇಖಾ ಮಾತಾಜಿ. ರೇಖಾ ಮಾತಾಜಿ. ಪ್ರಚಾರ ಮಾರ್ಗವನ್ನು ಅಲ್ಲ 230 ಭೌತಿಕ ಜ್ಞಾನದ ಪ್ರಗತಿ. ಭೌತಿಕ ಜ್ಞಾನದ ಪ್ರಗತಿ ಪಶ್ಚಿಮದವರಿಗೆ ಸಾಕು ಎನಿಸುವುದರಿಂದ ಪಶ್ಚಿಮ ದೇಶಗಳಲ್ಲಿ ಬೋಧಿಸಬೇಕು ಎಂಬುದು ನನ್ನ ಭಾವನೆಯಾಗಿದೆ. ವೇದಾಂತ ಸೂತ್ರಗಳ ಮತ್ತು ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶದ ಮಾರ್ಗದರ್ಶನಕ್ಕಾಗಿ ಅವರು ಕಾಯುತ್ತಿದ್ದಾರೆ. ತಮ್ಮ ಸಂಪತ್ತನ್ನೇ ಮರೆತು ಭಾರತೀಯರು ಈಗ ಬೇಡುವ ಸ್ಥಿತಿಗೆ ಇಳಿದಿರುವುದರಿಂದ ಯುರೋಪಿಯನ್ನರು, ಅಮೆರಿಕನ್ನರು ಮೊದಲಾದವರು ಈ ತತ್ವಕ್ಕೆ ಶರಣಾದಾಗ ಭಾರತವು ಮತ್ತೆ ತನ್ನ ಆಧ್ಯಾತ್ಮಿಕ ಜೀವನ ಕ್ರಮಕ್ಕೆ ಮರಳುತ್ತದೆ ಎಂಬುದು ನನ್ನ ಸ್ಥಿರವಾದ ನಂಬಿಕೆಯಾಗಿದೆ. ಅದೇ ನನ್ನ ದೃಷ್ಟಿಕೋನ. ಹೀಗಿದ್ದರೂ ನಾವು ಸೇವಾ ಅವಕಾಶವನ್ನು ಮಾತ್ರ ಸರಿಯಾಗಿ ಬಳಸಿಕೊಳ್ಳಬೇಕು. ಪ್ರಚಾರ ಮಾರ್ಗವನ್ನು ವಿಸ್ತರಿಸುವ ಒಂದು ಕ್ರಮವೆಂದರೆ ಬ್ಯಾಕ್ ಟು ಗಾಡ್ ಹೆಡ್ ನ ಪ್ರತಿಗಳನ್ನು ವಿದೇಶಗಳಿಗೆ ಕಳುಹಿಸುವುದು. ಪ್ರೋತ್ಸಾಹ ಧನ ಕೊಡುವವರನ್ನು ಹುರಿದುಂಬಿಸುವುದಕ್ಕಾಗಿ ಪ್ರತಿಯೊಂದು ಪ್ರತಿಯಲ್ಲಿಯೂ ದಾನಿಗಳ ಹೆಸರನ್ನು ಮುದ್ರಿಸುವುದಾಗಿ ಸ್ಪಷ್ಟಪಡಿಸಿದ್ದ. ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯಧನ ಪಡೆದು ಹೆಚ್ಚು ಪ್ರತಿಗಳನ್ನು ಮುದ್ರಿಸಿ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿಗಳನ್ನು 50ಕ್ಕೂ ಹೆಚ್ಚಿನ ವಿದೇಶ ಸ್ಥಳಗಳಿಗೆ ಕಳುಹಿಸಬೇಕೆಂಬುದು ಅಭಯನ ಆಕಾಂಕ್ಷೆಯಾಗಿತ್ತು. ಅಭಯ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಎಂದು ಕೂಡ ಗೊತ್ತುಪಡಿಸಿಕೊಂಡಿದ್ದ. ಅಮೆರಿಕಕ್ಕೆ 10,000 ಪ್ರತಿಗಳು, ಅರ್ಜೆಂಟೈನಾಕ್ಕೆ 500, ಬೆಲ್ಜಿಯಂಗೆ 500, ಬ್ರೆಜಿಲ್ಗೆ 500, ಬರ್ಮಾಕ್ಕೆ 1,000, ಕೆನಡಾಕ್ಕೆ 500, ಚಿಲಿಗೆ 500, ಚೀನಾಕ್ಕೆ 10,000, ರಷ್ಯಾಕ್ಕೆ 10,000, ಇಂಗ್ಲೆಂಡಿಗೆ 10,000 ಇತ್ಯಾದಿ. ಆದರೆ ದಾನಿಗಳು ಬರಲೇ ಇಲ್ಲ. ಬ್ಯಾಕ್ ಟು ಗಾಡ್ ಹೆಡ್ ನ ಯೋಜನೆಗಳು ಈಡೇರಲೇ ಇಲ್ಲ. ಭಾರತದ ಶಿಕ್ಷಿತ ಸುಸಂಸ್ಕೃತ ಜನ ತಮ್ಮ ಇದೊಂದು ಪ್ಯಾರಾಗ್ರಾಫ್ ಓದ್ತೇನೆ. ಆಧ್ಯಾತ್ಮಿಕ ಸಂಸ್ಕೃತಿಯನ್ನೇ ಮರೆತಿರುವುದು ಮತ್ತು ಧಾರ್ಮಿಕ ಆಸಕ್ತಿ ಉಳ್ಳವರು ಹಿಂದುತ್ವದ ಹೆಸರಿನಲ್ಲಿ ಬರುತ್ತಿದ್ದ ಪರಸ್ಪರ ವಿರುದ್ಧವಾದ ಪರಂಪರೆಯ ಅಧಿಕೃತ ಬೆಂಬಲವಿಲ್ಲದ ತತ್ವಗಳ ಪ್ರತಿಪಾದನೆಗಳಿಂದಾಗಿ ಗೊಂದಲಕ್ಕೆ ಒಳಗಾಗಿರುವುದು ಅಭಯನ ಗಮನಕ್ಕೆ ಬಂದಿತ್ತು. 1958 ಬೇಸಿಗೆಯಲ್ಲಿ ಮುಂಬಯಿಯಲ್ಲಿ ಬೋಧನಾ ಕಾರ್ಯದಲ್ಲಿ ತೊಡಗಿದ್ದಾಗ ಅವರ ಗಾಬರಿಗೊಳಿಸುವ ನಿರ್ದೇಶನವೊಂದು ಅಭಯನ ಗಮನಕ್ಕೆ ಬಂದಿತ್ತು. ಭಾಗವತದ ಪರಂಪರಾನುಗತ ನಿರೂಪಣೆಯೊಂದಿಗೆ ಘರ್ಷಿಸುವ ರೀತಿಯಲ್ಲಿ ಪ್ರಚಾರ ಮಾಡುತ್ತಿದ್ದ ಒಂದು ಗುಂಪಿನವರು ಭಾಗವತ ಸಪ್ತಾಹವನ್ನು ಪ್ರಚುರಪಡಿಸುತ್ತಿದ್ದರು. ಭಗವಾನ್ ಕೃಷ್ಣನ ಸಾಹಿತ್ಯಕ ಅವತಾರವಾಗಿದ್ದ ಒಂದು ಸರ್ವಶ್ರೇಷ್ಠ ಧರ್ಮಗ್ರಂಥ ಶ್ರೀಮದ್ ಭಾಗವತಂ. ಆದರೆ ಭಾಗವತ ಸಪ್ತಾಹ ವ್ಯವಸ್ಥಾಪಕರು ಕೃಷ್ಣನ ಮಹತ್ವವನ್ನು ತಗ್ಗಿಸಿ
ನಿರಾಕಾರವಾದವನ್ನು ಬೋಧಿಸಲು ಶ್ರೀಮದ್ ಭಾಗವತವನ್ನು ಬಳಸಿಕೊಳ್ಳುತ್ತಿದ್ದರು. ಅವರುಗಳ ಕೆರಳಿಸುವಂತಹ ಸಭೆಗಳ ವಿಷಯವನ್ನು ಸ್ನೇಹಿತರಿಂದ ತಿಳಿದ ಅಭಯ ಅಂತಿಮವಾಗಿ 1958 ಜುಲೈ 28ರಂದು ಭಾಗವತ ಸಪ್ತಾಹದ ವ್ಯವಸ್ಥಾಪಕರಾದ ರತನ್ ಸಿ ಅವರಿಗೆ ಖಂಡನಾ ಪತ್ರವನ್ನು ಬರೆದು ಶ್ರೀಮದ್ ಭಾಗವಂತಂನ ತಡೆಬೇಡಿ ಎಂದು ಎಚ್ಚರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಮಾತಾಜಿ, ರೇಖಾ ಬಂಗೇರ ಹರೇ ಕೃಷ್ಣ ಮಾತಾಜಿ, ಇದೆಲ್ಲ ಓದಿ ಆಗಿದೆಯಲ್ಲ? ಸ್ಕ್ರೀನ್ ಹೌದು, ಸ್ಕ್ರೀನ್ ಇದೆ. ಇದೆಲ್ಲ ಓದಿ ಶುಕ್ರವಾರ ಎಲ್ಲಿಂದ ಓದ್ಬೇಕು ಮಾತಾಜಿ? ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ, ಎಲ್ಲಿಂದ ಓದ್ಬೇಕು? ಭಾಗವತ ಸಪ್ತಾಹವನ್ನು ಅಲ್ಲಿಂದ ಓದಿ. ಭಾಗವತ ಸಪ್ತಾಹವನ್ನು 231 ಸೆಕೆಂಡ್ ಪ್ಯಾರಾ. ಓದಿ ಮಾತಾಜಿ. ಬೇಗ ಓದಿ, ಟೈಮ್ ಆಗ್ತದಲ್ವಾ? ಹೌದು, ನಾನು ಓದ್ತೇನೆ. ಬೇರೆ ಯಾರು ರೆಡಿ ಇದ್ದೀರಿ? ಓದಿ. ಭಾಗವತ ಸಪ್ತಾಹವನ್ನು ಆಚರಿಸುವ ವಿಷಯವಾಗಿ ಮುಂಬೈ ಆಧ್ಯಾತ್ಮಿಕ ಕೇಂದ್ರದ ಮೂಲಕ ಕಳಿಸಿರುವ ನಿಮ್ಮ ಆಹ್ವಾನ ಪತ್ರವು ಕೈ ಸೇರಿದೆ. ಮುಗ್ಧ ಸಾರ್ವಜನಿಕರನ್ನು ತಪ್ಪುದಾರಿಗೆಳೆಯುವ ಮಾಯಾವಾದಿಗಳು ಯಾವ ಬಗೆಯಲ್ಲಿ ಭಾಗವತ ಸಪ್ತಾಹವನ್ನು ಆಚರಿಸುತ್ತಾರೆಂಬುದನ್ನು ನಾನು ಬಲ್ಲೆ. ಆದ್ದರಿಂದ ಸಭೆಗೆ ಬರಬಾರದೆಂದು ನಾನು ನಿರ್ಧರಿಸಿದ್ದೇನೆ. ಅಲ್ಲದೆ ಅನೇಕರಿಗೆ ಅದರಲ್ಲಿ ಭಾಗವಹಿಸಬೇಡಿ ಎಂದು ಹೇಳಿದ್ದೇನೆ. ಇದಕ್ಕೆ ಕಾರಣ ಇಷ್ಟೇ. ಎಲ್ಲಾ ಬಗೆಯ ಧಾರ್ಮಿಕ ಸೋಗುಗಳಿಂದ ಮುಕ್ತಗೊಂಡ ವ್ಯಕ್ತಿಗಳು ಮಾತ್ರ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲು ಅರ್ಹರಾಗಿರುತ್ತಾರೆ. ಈ ಮಹಾ ಗ್ರಂಥದ ಪರಿಚಯವೇ ಇಲ್ಲದವರು ಈಗ ಭಾಗವತದ ಪಠಣವನ್ನು ಮಾಡಲು ಹೊರಟಿದ್ದಾರೆ. ಮಾತಾಜಿ, ಇದು ನೆಕ್ಸ್ಟ್ ಓದ್ಬೇಕಾ ಅಥವಾ ಯಾರಾದ್ರೂ ಓದ್ತಾರೆ? ಓದಿ ಮಾತಾಜಿ. ಕೃಷ್ಣನು ನೀತಿ ಬಹಿರವಾಗಿ ವ್ಯಕ್ತಿ ಎಂಬ ಅಪವಾದವನ್ನು ತಪ್ಪಿಸುತ್ತೇವೆ ಎಂಬ ನೆಪದಲ್ಲಿ ನಿಮ್ಮ ಸಂಸ್ಥೆಯವರು ಭಗವಾನ್ ಕೃಷ್ಣನ ಲೀಲೆಗಳನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುತ್ತಿದ್ದೀರಿ ಎಂದು ನಿಮ್ಮ ಭಾಗವತ ಸಪ್ತಾಹದ ಉಪನ್ಯಾಸರನ್ನು ಕೇಳಿದ ಸ್ನೇಹಿತರುಗಳು ನನಗೆ ತಿಳಿಸಿದ್ದಾರೆ. ಈ ಮುಗ್ಧ ಸದಾಸರನ್ನು ಮುಂದಾದರೂ ರಕ್ಷಿಸಬೇಕು ಎಂಬ ಉದ್ದೇಶದಿಂದ ಶ್ರೀಕೃಷ್ಣ ರಾಸಲೀಲೆ ಚಟುವಟಿಕೆಗಳನ್ನು ಸೃಷ್ಟಿಪಡಿಸಬೇಕೆಂದು. 1 ನಿಮಿಷ ಮಾತಾಜಿ, ಅಡ್ಡ ಏನೋ ಬಂತು, ಇದು ಅಟೆಂಡೆನ್ಸ್ ಲಿಂಕ್ ಸ್ಪಷ್ಟಪಡಿಸಬೇಕೆಂದು ಎಂದು ಪರೀಕ್ಷಿತ ಮಹಾರಾಜನು ಶುಕಮುನಿಗಳನ್ನು ಈ ಹಿಂದೆಯೇ ಪ್ರಾರ್ಥಿಸಿಕೊಂಡಿದ್ದ. ಆಧ್ಯಾತ್ಮಿಕ ಸ್ವರೂಪದ ರಾಸಲೀಲೆಗಾಗಿ ಯಾವ ಮಾಯಾವಾದಿಗಳಾಗಲಿ ನೀತಿವಂತ ಮಾನವನಾಗಲಿ ಕ್ಷಮೆ ಯಾಚಿಸಬೇಕಿಲ್ಲ. ಭಗವಂತನ ಲೀಲೆಯೇ ಆಗಿದೆ. ಭಾಗವತ ರಾಸಲೀಲೆಯ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಲೌಕಿಕರು ರಾಸಲೀಲೆಯ ವಿಷಯವನ್ನು ಕೇಳಬಾರದೆಂದು ತತ್ರಾಪಿ ಲೌಕಿಕ ವ್ಯಕ್ತಿಗಳಿಂದ ಅದನ್ನು ಕೇಳಬಾರದೆಂದು ನಿಷೇಧಿಸಲಾಗಿದೆ. ನಿಮ್ಮ ಸಂಸ್ಥೆಯಲ್ಲಿ ಉಪನ್ಯಾಸಕರು ಸಭಾಸದರು ಇಬ್ಬರು ಶುದ್ಧ ಲೌಕಿಕರೇ. ಮೂರ್ಖತನದಿಂದ ಅದನ್ನು ಕೇಳಲು ಹೊರಡುವುದು ವಿಷದ ಸಮುದ್ರವನ್ನೇ ಕುಡಿದ ರುದ್ರನನ್ನು ಅನುಕರಿಸಿದಂತಾಗಿದೆ. ಅಂತಹ ಧಾರ್ಮಿಕ ವಂಚನೆಯ ಬಗೆಗೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕಾಗುತ್ತದೆ ಎಂದು ಅಭಯ ಎಚ್ಚರಿಸಿದ. ಆದರೆ ಭಾಗವತ ಸಪ್ತಾಹ ಮುಂದುವರಿಯಿತು. 100 ಜನ ಮೋಸ ಹೋದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಇನ್ಯಾರು ರಾಜು ಪ್ರಭುಜಿ ಓದ್ತೀರಾ? 1 ಪೇಜ್ ಇದೆ. ಯಾರು ಓದ್ತೀರಿ? ಓದಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ ಮಾತಾಜಿ? ಕೇಳಿಸ್ತದೆ, ಓದಿ. ಹರೇ ಕೃಷ್ಣ ಮಾತಾಜಿ. ವೈದಿಕ ಸಂಸ್ಕೃತಿಯ ಕಟ್ಟ ಅನುಯಾಯಿಗಳಿಗೆ ತಮ್ಮ ನಿಷ್ಠೆ ಬಗೆಗೆ ಗೊಂದಲವೆದ್ದಿತು. ಇತ್ತ ಪಶ್ಚಿಮ ಬುದ್ಧಿಯ ಭಾರತೀಯರು ವೈದಿಕ ಸಂಸ್ಕೃತಿಯು ತುಂಬಾ ಹಿಂದುಳಿದಿದೆ ಎಂದು, ಇಂದಿಗೆ ಅದು ಅಪ್ರಸ್ತುತವೆಂದು ಅದನ್ನು ತಿರಸ್ಕರಿಸತೊಡಗಿದ್ದರು. ಪ್ರಧಾನಿ ನೆಹರು ಅವರಿಗೆ ಆಧ್ಯಾತ್ಮಿಕ ಒಲವು ಇರಲಿಲ್ಲ. ಅವರು ನವೀಕರಣವಾದಿಯಾಗಿದ್ದು, ಅಭಯ ಹೇಳುವಂತೆ ಲಂಡನ್ನಿನಲ್ಲಿ ತಯಾರಾದ ಭಾವನೆಯವರಾಗಿದ್ದರು. ಅಭಯನ ಒಂದು ಪತ್ರಕ್ಕೂ ಉತ್ತರವನ್ನೇ ಕೊಡದಿದ್ದರೂ ಮಹಾತ್ಮ ಗಾಂಧಿಯವರಿಗೆ ಆಧ್ಯಾತ್ಮಿಕ ಪ್ರವೃತ್ತಿ ಇತ್ತು ನಿಜ. ಆದರೆ ಅವರ ಶಿಷ್ಯ ನೆಹರುಗೆ ಅದು ಇರಲಿಲ್ಲ. ತಮ್ಮ ದೇಶದ ಆಧ್ಯಾತ್ಮಿಕ ಪರಂಪರೆಯನ್ನು ಭಾರತದ ನಾಯಕರು ತಿರಸ್ಕರಿಸುತ್ತಿದ್ದ ಪರಿಯನ್ನು ಕಂಡು ನೊಂದ ಅಭಯ ಪಂಡಿತ ನೆಹರು ಅವರಿಗೆ ಒಂದು ಪತ್ರ ಬರೆಯಲು ನಿರ್ಧರಿಸಿದ. ವಾಸ್ತವವಾಗಿ ಮುಂಬಯಿಯಲ್ಲಿ ವಸತಿಹೀನನಾಗಿದ್ದರೂ ಅಭಯನು 1958 ಆಗಸ್ಟ್ ತಿಂಗಳಲ್ಲಿ ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಹರಡಬೇಕೆಂದು
ತನ್ನ ದೃಢವಾದ ನಿಲುವಾಗಿದೆ ಎಂದು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದ. ಪ್ರಾಚೀನ ಗ್ರೀಕರಿಂದ ಹಿಡಿದು ಇಂದಿನ ಅಣುಯುಗದವರೆಗೆ ಪಶ್ಚಿಮದ ಜಗತ್ತು ಬರಿಯ ಲೌಕಿಕತೆಯನ್ನು ಮಾತ್ರ ಲಕ್ಷಿಸುವುದರಿಂದ ಶಾಂತಿ ಎಂಬುದು ಅದಕ್ಕೆ ತಿಳಿದಿಲ್ಲ ಎಂದು ಪಂಡಿತ್ ನೆಹರು ಅವರಿಗೆ ಎಚ್ಚರಿಕೆಯ ಮಾತನ್ನು ಹೇಳಿದ್ದ. ನೆಹರು ಅವರು ಕೂಡ ಲೌಕಿಕ ವಸ್ತುವಾದವನ್ನು ಬೆಂಬಲಿಸುವುದನ್ನು ಮುಂದುವರಿಸಿದರೆ ಪರಿಣಾಮ ಘರ್ಷಣೆ ಮತ್ತು ಯುದ್ಧವಲ್ಲದೆ ಬೇರೆಯಲ್ಲ. ಆದುದರಿಂದ ಭಾರತವು ಪಶ್ಚಿಮದ ಜೀವನವನ್ನು ಅನುಕರಿಸುತ್ತಾ ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಭಾರತದ ಸಂಸ್ಕೃತಿಯು ತುಂಬಾ ಉನ್ನತ ಮಟ್ಟದ್ದು ಎಂದು ನೀವು ಒಪ್ಪಿಕೊಂಡಿದ್ದೀರಿ. ಆದರೆ ಅದೇ ಸಮಯದಲ್ಲಿ ವೈಜ್ಞಾನಿಕ ಪ್ರಗತಿಯಿಂದ ಲೌಕಿಕ ಸುಖ ಸಮೃದ್ಧಿಗಳನ್ನು ತರಲು ಹೊರಟಿದ್ದೀರಿ. ಆದರೆ ಆ ವೈಜ್ಞಾನಿಕ ಅರಿವು ಯಾವುದು? ಆಧ್ಯಾತ್ಮಿಕತೆ ಕೂಡ ಉನ್ನತ ಸ್ತರದ ವೈಜ್ಞಾನಿಕ ಅರಿವೇ ಆಗಿದೆ. ವೈಜ್ಞಾನಿಕ ಅರಿವಿನ ಭೌತಿಕ ಪ್ರಗತಿಯು ಸಾಮಾನ್ಯ ಜನರಿಗೆ ಭೌತಿಕ ಪ್ರಗತಿಯನ್ನು ಕೂಡ ತರಲಾರದು. ಕುದುರೆ ಇಲ್ಲದ ರಥ, ದೂರವಾಣಿ, ಬಾನುಲಿ ಪ್ರಸಾರ ಮೊದಲಾದ ಯಾವುದೇ ನಶ್ವರವಾದ ಜೀವನ ಸೌಲಭ್ಯಗಳು ಪ್ರಾಪಂಚಿಕ ಪ್ರಗತಿಯನ್ನು ತರಲು ಸಾಧ್ಯವೇ ಇಲ್ಲ. ಅದು ಸಾಧ್ಯವೇ ಇಲ್ಲ. ಪ್ರಾಪಂಚಿಕ ಪ್ರಗತಿ ಎಂದರೆ ಜನರು ತಿನ್ನಲು ಮತ್ತು ದೇಹವನ್ನು ಭದ್ರವಾಗಿ ಕಾಪಾಡಿಕೊಳ್ಳಲು ಅವಕಾಶ ಕಲ್ಪಿಸುವುದು ಎಂದರ್ಥ. ನಿಮ್ಮ ವಿವಿಧ ಯೋಜನೆಗಳನ್ನು ಇದನ್ನು ತರಬಲ್ಲದು ಎಂದುಕೊಂಡಿದ್ದೀರೇನು? ಅಥವಾ ಆಧುನಿಕ ಪಾಶ್ಚಾತ್ಯ ನಾಗರಿಕತೆ ಅದನ್ನು ತರಬಲ್ಲದು ಎಂದುಕೊಂಡಿದ್ದರೇನು? ಒಂದು ವೇಳೆ ಆ ಸೌಲಭ್ಯವನ್ನು ಕೊಟ್ಟಿದ್ದರೆಂದು ಭಾವಿಸಲು ಸಹ ಬದುಕಿನ ಆಧ್ಯಾತ್ಮಿಕ ತೃಪ್ತಿ ಸಿಗುವ ತನಕ ಚಡಪಡಿಕೆ ನಿಲ್ಲುವುದಿಲ್ಲ. ಶಾಂತಿಯ ರಹಸ್ಯ ಇದೆ. ಪಶ್ಚಿಮದೇ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿದ್ರಲ್ವಾ? ಏನ್ ಅರ್ಥ ಮಾಡ್ಕೊಂಡ್ರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶ್ರೀಲ ಪ್ರಭುಪಾದರು ಅವರು ಕೃಷ್ಣನ ವೈಭವ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಅದು ಯಾರಿಗ ಅರ್ಥ ಆಗುತ್ತೆ ಅಂತಂದ್ರೆ ಆ ಶುದ್ಧ ಭಕ್ತರಿಗೆ ಮಾತ್ರ ಆ ಕೃಷ್ಣನ ವೈಭವ ಅರ್ಥ ಆಗುತ್ತೆ. ವೃಂದಾವನಕ್ಕೆ ಹೋದ್ರಂತೂ ಆ ಕೃಷ್ಣನ ಒಂದು ಆ ಆಧ್ಯಾತ್ಮಿಕ ಹೇಗೆ ಹೆಚ್ಚಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಸ್ಥಳದ ಮಹಿಮೆಯೇ ಆಗಿದೆ. ಅದು ಶುದ್ಧ ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ. ಅಲ್ಲಿ ಅಸಂಖ್ಯ ಋಷಿಗಳು ಸಂತರು ಇರ್ತಾರೆ. ಮತ್ತೆ ಅದೇ ರೀತಿ ವೃಂದಾವನ ಧಾಮವನ್ನ ಕೂಡ ಅವರು ಪೂಜಿಸ್ತಾ ಇರ್ತಾರೆ. ಶ್ರೀ ಕೃಷ್ಣ ಹೇಗೆ ಪೂಜ್ಯನೋ ಹಾಗೆ ವೃಂದಾವನ ಧಾಮವೂ ಕೂಡ ಹಾಗೆ ಪೂಜ್ಯವಾದದ್ದು. ಹೇಗೆ ನಮ್ಗೆ ಗೋಲೋಕ, ನಾವು ಕೃಷ್ಣನ ಗೋಲೋಕವನ್ನ ಹೇಳ್ತೀವೋ, ಗೋಲೋಕ ಸೇರ್ಬೇಕು ಅಂತ ಹೇಳ್ತೀವೋ, ಅದರಷ್ಟೇ ಸರಿ ಸಮಾನವಾದ ಒಂದು ಈ ವೃಂದಾವನ ಏನಿದೆ ಅದು ಗೋಲೋಕಕ್ಕೆ ಸರಿ ಸಮಾನವಾದ ಸ್ಥಳ ಅಂತ ಇಲ್ಲಿ ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇನ್ನು ಅಭಯನ್ಗೆ ಏನಾಗುತ್ತೆ, ಅವನು ತುಂಬಾ ಪ್ರಯಾಣ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅವರು ದೆಹಲಿಗೆ ಓಡಾಡ್ತಾ ಇರ್ತಾರೆ. ದೆಹಲಿಯಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಯಾವುದೇ ಜಾಗ ಇರೋದಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ದಿನನಿತ್ಯ ವೃಂದಾವನಕ್ಕೆ ಬರ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಹೆಚ್ಚು ಸಮಯ ದೆಹಲಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ, ಮಲ್ಕೊಳ್ಳೋದಕ್ಕೆ ಜಾಗ ಇರ್ಲಿಲ್ಲ. ಹಾಗಾಗಿ ಅವರು ದಿನನಿತ್ಯ ವೃಂದಾವನಕ್ಕೆ ಬರ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ದಿನನಿತ್ಯ ಏನ್ ಮಾಡ್ತಾರೆ, ಗೀತ ಪಾರಾಯಣ ಮಾಡ್ತಾ ಇರ್ತಾರೆ. ಮತ್ತೆ ಸಾಧುಗಳಿಗೆ ಜಾಗ ಕೊಡ್ತಾ ಇದ್ರಲ್ಲ ಶ್ರೀಗುಪ್ತ, ಅವ್ರ ಬಳಿ ಅವ್ರು ಹೋಗಿ ಉಳ್ಕೋತಾ ಇರ್ತಾರೆ. ಅಭಯ ಅವರಿಗೆ ಬ್ಯಾಕ್ ಟು ಗಾಡ್ ಹೆಡ್ ನ ವಿಷಯವನ್ನು, ಪಶ್ಚಿಮದಲ್ಲಿನ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ತನ್ನ ಹಂಬಲವನ್ನು ಹೇಳಿಕೊಂಡ. ಅವ್ರು ಯಾರು? ಶ್ರೀಗುಪ್ತ ಅನ್ನೋರಿಗೆ ಇವರು ಅಭಯ ಅವರು ಬ್ಯಾಕ್ ಟು ಗಾಡ್ ಹೆಡ್ ನ ವಿಷಯವನ್ನ ಮತ್ತೆ ಶ್ರೀ ಕೃಷ್ಣನ ಪ್ರಜ್ಞೆನ ಪಶ್ಚಿಮದಲ್ಲಿ ಬೋಧಿಸ್ಬೇಕು, ಅಂತಹ ಒಂದು ನನಗೆ ಆಸೆ ಇದೆ ಅಂತ ಹೇಳ್ಕೋತಾರೆ. ಅದೊಂದು ಒಳ್ಳೆಯ ವ್ಯವಸ್ಥೆ ಆಗಿರುತ್ತೆ. ಅದನ್ನು ಕೂಡ ಅಭಯ ತನ್ನ ಒಂದು ಬರವಣಿಗೆಯಲ್ಲಿ ಬರ್ಕೊಂಡಿರ್ತಾರೆ. ಮತ್ತೆ ಅವ್ರಿಗೆ ಖಾಸಗಿ ಖರ್ಚು ತುಂಬಾ ಕಡಿಮೆ ಮಾಡ್ತಾ ಇರ್ತಾರೆ. ಇಷ್ಟಾದ್ರೂ ಪ್ರಯಾಣದ, ಮುದ್ರಣದ ಮತ್ತು ಅಂಚೆ ವೆಚ್ಚ ಭರಿಸೋದಕ್ಕೆ ಅವ್ರಿಗೆ ಸಾಕಷ್ಟು ಚಂದ ಎತ್ತುವುದು ಕಷ್ಟ ಆಗಿರುತ್ತೆ. ಖರ್ಚಿನ ಬಗ್ಗೆ ಅವ್ರಿಗೆ ಆರ್ಥಿಕವಾಗಿ ತುಂಬಾ ತೊಂದರೆ ಇರುತ್ತೆ. ಮತ್ತೆ ಬ್ಯಾಕ್ ಟು ಗಾಡ್ ಹೆಡ್ ನ ಪ್ರತಿಗಳನ್ನ ವಿತರಿಸೋದು ಕಷ್ಟ ಆಗಿರ್ಲಿಲ್ಲ. ಆದ್ರೆ ಅದನ್ನ ಅಭಯ ಅವರು ಅದನ್ನ ವೃಂದಾವನದಲ್ಲೇ ಮಾಡ್ತಾ ಇದ್ರು. ಆದ್ರೆ ಬರವಣಿಗೆಯ ಸಂಪಾದಕತ್ವದ, ಮಾರಾಟದ, ಚಂದ ಎತ್ತುವ ಎಲ್ಲಾ ಕೆಲಸಗಳನ್ನು ಒಬ್ಬನೇ ನಿರ್ವಹಿಸುವುದು ತುಂಬಾ ಭಾರ ಆಗಿತ್ತು. ನೋಡಿ, ಅವ್ರು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ರಲ್ವಾ ಪ್ರಭುಪಾದರು. ಅವ್ರಿಗೆ ಯಾವುದೇ ಸಪೋರ್ಟ್ ಇರ್ಲಿಲ್ಲ. ಅವ್ರಿಗೆ ಸಪೋರ್ಟ್ ಇದ್ದಿದ್ದು ಕೃಷ್ಣನ ಸಪೋರ್ಟ್ ಮಾತ್ರ. ತನ್ನ ಕೈಯಲ್ಲೇ ಆಗದಿದ್ದರೂ ಒಂದು ಪತ್ರಿಕೆಯನ್ನು ಪ್ರಕಟಿಸಲು ಈತ ಏಕೆ ಇಷ್ಟೊಂದು ತೊಂದರೆ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ಮುದ್ರಕರಾದ ಶ್ರೀ ಜೈನ್ ಆಶ್ಚರ್ಯ
ಪಡುತ್ತಿದ್ರು. ಅವ್ರು ಯಾಕೆ ಈ ಪ್ರಭುಪಾದರು ಇಷ್ಟೊಂದು ಅಭಯ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಆದ್ರೂ ಯಾಕೆ ಇಷ್ಟೊಂದು ತೊಂದರೆ ಪಡ್ಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಭಯ ಏನ್ ಮಾಡ್ತಾ ಇರ್ತಾರೆ, ಡೈಲಿ ಬ್ಯಾಕ್ ಟು ಗಾಡ್ ಹೆಡ್ಗೆ ಹಗಲು ರಾತ್ರಿ ಎಂದೇ ದುಡಿತಾ ಇರ್ತಾರೆ. ಅವರು ಗೃಹಸ್ಥರಾಗಿದ್ದಾಗ ಹಣವನ್ನ ಹೆಚ್ಚಾಗಿ ಕೊಡ್ತಾ ಇರ್ಬೋದು, ಎಷ್ಟಾದ್ರೂ ಕೊಡ್ಬೋದಾಗಿತ್ತು. ಆದ್ರೆ ಈಗ ಅವ್ರಿಗೆ ಕೊಡೋದಕ್ಕೆ ತುಂಬಾ ಹಣ ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಮನೆ ಬಿಟ್ಬಿಟ್ಟಿದ್ದಾರೆ, ಕೆಲವು ವೇಳೆ ವೃಂದಾವನದಲ್ಲಿ ಇರ್ತಾರೆ, ಕೆಲವು ವೇಳೆ ದೆಹಲಿಯಲ್ಲಿ ಇರ್ತಾರೆ, ಮತ್ತೆ ಸಂಚಿಕೆ ಮಾರಲು ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹರೇ ಕೃಷ್ಣ, ಕೇಳಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಮತ್ತೆ 1956 ನವೆಂಬರ್ 26 12ನೇ ತಾರೀಕಿನಲ್ಲಿ ಅರ್ಧ ಮಾಸಿಕದ ಮುದ್ರಣದ ನಂತರ ಅಭಯನಲ್ಲಿ ಹಣೆ ಇರ್ಲಿಲ್ಲ ನೋಡಿ. ಇಂತಹ ಒಂದು ಸಮಯದಲ್ಲಿ ಸ್ವಲ್ಪ ಕೂಡ ಹಣ ಇರ್ಲಿಲ್ಲ. ಬರೀ ಸ್ನೇಹಕ್ಕಾದ್ರೆ ನಾನು ಮುದ್ರಣ ಮಾಡಲ್ಲ ಅಂತ ಅಂದ್ಬಿಟ್ಟು ಕೂಡ ಶ್ರೀ ಜೈನ್ ಹೇಳ್ಬಿಡ್ತಾರೆ. ಸ್ನೇಹ ಬೇರೆ, ವ್ಯವಹಾರ ಬೇರೆ ಅನ್ನುವಂತಹ ಒಂದು ಮನಸ್ಥಿತಿ ಅವ್ರದ್ದು. ಅಭಯ ವೃಂದಾವನಕ್ಕೆ ಬರ್ತಾರೆ, ಅಲ್ಲಿ ಮುದ್ರಣಕ್ಕೆ ಯಾವುದೇ ಯೋಚನೆ ಮಾಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ. ಅವ್ರೇನ್ ಮಾಡ್ತಾರೆ, ಈಗ ಆ ಸಮಯವನ್ನ ಬರವಣಿಗೆಗೆ ಉಪಯೋಗಿಸ್ತಾರೆ. ಯಾವಾಗ್ಲೂ ಕೂಡ ಭಗವಂತನ ಬಗ್ಗೆ ಅವರು ಬರಿತಾ ಕೂತ್ಕೋತಾರೆ. ಜನರಿಗೆ ಸಮಯ ಇರಲಿಲ್ಲವಾದ್ರಿಂದ, ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರಲಿಲ್ಲವಾದ್ದರಿಂದ ಬ್ಯಾಕ್ ಟು ಗಾಡ್ ಹೆಡ್ ಆರ್ಥಿಕವಾಗಿ ಸೋತಿತು. ಮೊದಲು ಜನರಿಗೆ ಭಗವಂತನ ಬಗ್ಗೆ ಆಸಕ್ತಿ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಆಗ ಮಾತ್ರ ಆ ಒಂದು ಬ್ಯಾಕ್ ಟು ಗಾಡ್ ಹೆಡ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಜನರು ಯಾಕೆ ಅವರು ಭೌತಿಕವಾಗಿ ಮುಳುಗೋಗಿದ್ರು, ಆಧ್ಯಾತ್ಮಿಕವಾಗಿ ಅವರು ಸೋತೋಗಿದ್ರಿಂದ ಇಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಕೂಡ ಸೋತೋಯ್ತು. ಭಾರತದಲ್ಲಿ ಕೆಲವು ಸಾಧುಗಳು ಪ್ರಸಿದ್ಧರು, ಪ್ರಭಾವಶಾಲಿಗಳು ಆಗಿದ್ದರು. ಆದರೆ ಅಭಯ ಅಂತಹವರಲ್ಲಿ ಒಬ್ಬನಾಗಿರಲಿಲ್ಲ. ನಿಜ ಸಂಗತಿ ಏನೆಂದರೆ, ಗುರು ಮಹಾರಾಜರಿಂದ ಕಲಿತ ಗದಾಪ್ರಹಾರದ ದಿಟ್ಟ ಬೋಧನೆಯಿಂದಾಗಿ ಅಭಯನು ಪತ್ರಿಕೆಯಲ್ಲಿ ಆದರಣೀಯ ರಾಜಕಾರಣಿಗಳನ್ನು, ಸಂತರುಗಳನ್ನು ಬಹಿರಂಗವಾಗಿ ಟೀಕಿಸಿದ್ದರಿಂದ ಅವನಿಗೆ ಉಪಕಾರ ಮತ್ತು ಪ್ರೋತ್ಸಾಹ ದೊರೆಯುವ ಸಂಭವವೇ ಇರಲಿಲ್ಲ. ಅವರು ನೇರ ದಿಟ್ಟ ನಿರಂತರವಾಗಿ ಅವರು ಆ ಒಂದು ಬರವಣಿಗೆಯನ್ನ ಬರಿತಾ ಇದ್ರು. ಅವ್ರು ಹಿಂದೆ ಒಂದು ಮುಂದೆ ಒಂದು, ಮತ್ತೆ ಅನ್ಯಾಯವನ್ನ ಒಪ್ಕೊಳ್ಳೋದು, ಇಂತಹ ಮನಸ್ಥಿತಿ ಅಭಯನಿಗೆ ಇರ್ಲಿಲ್ಲ. ಆದ್ರಿಂದ ನಮ್ಗೆ ಈಗ ಯಾರಾದ್ರೂ ರಾಜಕಾರಣಿಗಳನ್ನ ಹೊಗಳಿದ್ರೆ ಅವ್ರ ಹೆಚ್ಚಾಗಿ ಹಣವನ್ನ ಕೊಡ್ತಾರೆ ಅಲ್ವಾ, ಅವ್ರ ಬಗ್ಗೆ ನೇರವಾಗಿ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಹಾಗಾಗಿ ಇವ್ರು ನೇರವಾಗಿ ಹೇಳ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ಪ್ರೋತ್ಸಾಹ ಸಿಗ್ತಾ ಇರ್ಲಿಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅವ್ರ ಗುರುಗಳು ಏನ್ ಹೇಳ್ಕೊಟ್ಟಿದ್ರು ಅಭಯನಿಗೆ ಅಂತ ಅಂದ್ರೆ, ಮುಖಸ್ಥಿತಿ ಬೇಡ, ಅವ್ರನ್ನ ಹೊಗಳಬೇಡ, ಸತ್ಯ ಏನಿದೆ ಅದನ್ನೇ ಹೇಳು. ಕೃಷ್ಣನಿಗೆ ಸಂತೋಷ ಆದ್ರೆ ನೀನು ಯಶಸ್ವಿ ಆಗ್ತೀಯ, ಹಣ ತಾನಾಗೆ ಬರುತ್ತೆ. ಇಲ್ಲಿ ನಾವು ಕೃಷ್ಣನನ್ನ ಒಪ್ಸೋಂತ ಕೆಲಸವನ್ನ ಮಾಡ್ಬೇಕು, ಈ ಭೌತಿಕವಾದಿಗಳನ್ನ ಒಪ್ಸೋಂತ ಕೆಲಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅಭಯನಿಗೆ ಒಂದು ಬೋಧನೆಯನ್ನ ಮಾಡಿರ್ತಾರೆ. ಈ ಅಭಯ ಕೂಡ ಗುರುಗಳು ಏನ್ ಹೇಳಿದಾರೋ ಅದೇ ರೀತಿ ನಡ್ಕೋತಾ ಇರ್ತಾರೆ. ಈಗ ಅವ್ರಿಗೆ ಬಲವಾದ ಆಸ್ತಿ, ಅಭಯನಿಗೆ ಬಲವಾದ ಆಸ್ತಿ ಅಂದ್ರೆ ಗುರು ಮಹಾರಾಜರಲ್ಲಿ ದೃಢವಾದ ವಿಶ್ವಾಸ ಇರುತ್ತೆ. ಇದೇ ಮೇಯ್ನು, ನಮ್ಗೆ ದೃಢವಾದ ವಿಶ್ವಾಸ, ದೃಢ ಸಂಕಲ್ಪ ಇರ್ಬೇಕು ಭಗವಂತನ ಬಗ್ಗೆ ಮತ್ತೆ ಗುರುಗಳ ಬಗ್ಗೆ. ಯಾವಾಗ ನಾವು ಗುರುವನ್ನ ಸಂತೃಪ್ತಿ ಪಡಿಸ್ತೀವೋ ಆಗ ಭಗವಂತ ಕೂಡ ಸಂತೃಪ್ತನಾಗ್ತಾನೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳನ್ನು ಅನುಸರಿಸುವುದರಿಂದ ಅವರ ಆಶೀರ್ವಾದವು, ಮಹಾಪ್ರಭು ಚೈತನ್ಯರ ಆಶೀರ್ವಾದವು ಲಭಿಸುವೆಂಬ ಬಗೆಗೆ ಅವನಿಗೆ ಅನುಮಾನವೇ ಇರಲಿಲ್ಲ. ಭಗವಂತ ಹೇಳ್ತಾನೆ, ಕೃಷ್ಣ ನೀನ್ ನಂಬಿದ್ರೆ ನನ್ನ ಸಂಪೂರ್ಣವಾಗಿ ನಂಬು, ಆಗ ನಾನು ನಿನ್ನ ರಕ್ಷಣೆ ಮಾಡ್ತೀನಿ, ನೀನು ಅರ್ಧಂಬರ್ಧ ನಂಬೇಡ ಅಂತ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಪ್ರಭುಪಾದರು ಕೂಡ ಗುರು ಮತ್ತೆ ಆ ಚೈತನ್ಯ ಮಹಾಪ್ರಭುಗಳು, ಭಕ್ತಿ ಸಿದ್ಧಾಂತ ಸರಸ್ವತಿ ಇವರಲ್ಲಿ ಗುರುಗಳಲ್ಲಿ ಅಪಾರವಾದ ನಂಬಿಕೆ ಮತ್ತೆ ವಿಶ್ವಾಸವನ್ನು ಅವರು ಇಟ್ಕೊಂಡಿರ್ತಾರೆ. ಅವರ ಗುರಿ ಒಂದೇ ಆಗಿರುತ್ತೆ. ಏನ್ ಅವ್ರ ಗುರಿ ಅಂತಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಆಜ್ಞೆಯಂತೆ ಸೇವೆ ಮಾಡುವುದು. ಈಗಲೋ ಮುಂದೆಯೋ ತನಗೆ ಪ್ರೋತ್ಸಾಹ ಕೊಡುವವರು ಬಂದೇ ಬರ್ತಾರೆ. ಭಗವಂತ ಯಾರನ್ನಾದ್ರೂ ಕಳಿಸ್ತಾನೆ. ಭಗವಂತ ತಾನೇ ಬರಲ್ಲ, ಬೇರೆ ಯಾರನ್ನಾದ್ರೂ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿದ್ರೆ ಭಗವಂತ ಯಾರನ್ನಾದ್ರೂ ಕಳಿಸ್ತಾನೆ. ಸಹಾನುಭೂತಿಯ ಪ್ರೇಕ್ಷಕರು ಸಿಕ್ಕುತ್ತಾರೆ, ಶ್ರದ್ಧಾಳುಗಳು ತನ್ನ ಜೊತೆಗೆ ಸೇರುತ್ತಾರೆ ಎಂಬ ನಂಬಿಕೆ ಅವರಿಗೆ ಬಲವಾಗಿತ್ತು. ಈ ನಂಬಿಕೆ ವಿಶ್ವಾಸ ಮಾತ್ರ ಭಗವಂತನಲ್ಲಿ ನಾವು ಸಂಪೂರ್ಣವಾಗಿ ಶರಣಾಗೋದಕ್ಕೆ ಕಾರಣ ಆಗುತ್ತೆ.
ಶಿಷ್ಯ ಪ್ರಭಾಕರ ಮಿಶ್ರರಿಂದ ವೃಂದಾವನಕ್ಕೆ ಒಂದು ಪತ್ರ ಬರುತ್ತೆ. ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಮುಂಬೈಗೆ ಬಂದು ಭಾರತೀಯ ವಿದ್ಯಾಭವನ ಸಂಸ್ಕೃತ ವಿಭಾಗದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದ ಆಚಾರ್ಯ ಪ್ರಭಾಕರ್ ಅವರು ಇಂದಿನ ದಿನಗಳಂತೆ ತಮ್ಮ ಜೊತೆ ಇರಬಹುದೆಂದು ಆಹ್ವಾನ ನೀಡಿರ್ತಾರೆ. ನೀನು ಮೊದಲು ಹೇಗಿದ್ಯಲ್ವಾ ಹಾಗೆ ಈಗಲೂ ನೀನು ಬಂದು ನನ್ನ ಜೊತೆ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹೀಗಾಗಿ ಜನವರಿ 1957ರಲ್ಲಿ ಮಹಂತ್ ಗೋಪಾಲ್ಗೆ ತಾನು ವೃಂದಾವನಕ್ಕೆ ಹಿಂದಿರುಗುವುದಾಗಿಯೋ ತಿಂಗಳಿಗೆ 5 ರೂಪಾಯಿ ಬಾಡಿಗೆ ಕಳಿಸುವುದಾಗಿಯೂ ಭರವಸೆ ಕೊಟ್ಟು ಅಭಯ ಮುಂಬೈಗೆ ಪ್ರಯಾಣ ಮಾಡ್ತಾರೆ. ಆಚಾರ್ಯ ಪ್ರಭಾಕರ್ ಫ್ಯಾಕಲ್ಟಿ ನಿವಾಸದಲ್ಲಿ ಅಭಯನಿಗೆ ಮನೆ ಕೊಡಿಸಿ ಮುಂಬಯಿಯ ಅನೇಕ ವಿದ್ವಾಂಸರ ಮತ್ತು ಧಾರ್ಮಿಕರ ಪರಿಚಯವನ್ನು ಮಾಡಿಕೊಡ್ತಾರೆ. ಅನಂತರ ಅವರು ರಾಜ್ಯಪಾಲ ಮುನ್ಷಿಯವರ ಲೋಕಕ್ಕೆ ಏನಾಗಿ ಬಿಟ್ಟಿದೆ ಎಂಬ ಉಪನ್ಯಾಸವನ್ನ ಕೇಳ್ತಾರೆ. ಯಾರೋ ರಾಜ್ಯಪಾಲ ಮುನ್ಷಿಯವರ ಉಪನ್ಯಾಸವನ್ನ ಅಭಯ ಕೇಳ್ತಾರೆ. ಆಗ ಅಭಯ ಏನ್ ಹೇಳ್ತಾರೆ, ಅಭಯ ರಾಜ್ಯಪಾಲರ ಬಳಿ ಸಾರಿ ಅವ್ರ ಹತ್ರ ಹೋಗ್ಬಿಟ್ಟು ಉಪನ್ಯಾಸದ ಬಗೆಗೆ ಅವರು ಮೆಚ್ಚುಗೆ ಮಾತನಾಡ್ತಾರೆ. ಮತ್ತೆ ಈ ವಿಶ್ವದಲ್ಲಿ ದುರಂತಗಳು ನಡೀತಾ ಇದೆಯಲ್ಲ, ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಚಳುವಳಿಯೇ ಬೇಕಾಗುತ್ತೆ ಎಂಬ ಅಂಶವನ್ನ ಒತ್ತಿ ಹೇಳ್ತಾರೆ. ಆಧ್ಯಾತ್ಮಿಕದಿಂದ ಮಾತ್ರ ಈ ವಿಶ್ವದ ದುರಂತಗಳನ್ನ ತಪ್ಪಿಸಬಹುದು, ಬೇರೆ ಇನ್ಯಾವುದ್ರಿಂದನೂ ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಅಭಯ ಹೇಳ್ತಾರೆ. ದೈವ ಪ್ರಜ್ಞೆ ಮೂಡದಿದ್ದರೆ ಭಾರತೀಯ ವಿದ್ಯಾಭವನದಲ್ಲಿ ಮುನ್ಷಿಯವರ ಕೆಲಸವೂ ಕೂಡ ವ್ಯರ್ಥವೆಂದು ಹೇಳಿದೆ ಅಲ್ವಾ. ಯಾವುದು ಆಧ್ಯಾತ್ಮಿಕ ಮಾತ್ರ ನಮ್ಗೆ ಸರಿಯಾದ ಒಂದು ಜ್ಞಾನವನ್ನ ಕೊಡುತ್ತೆ, ಅದು ಮಾತ್ರ ನಮ್ಮ ಸಮಯವನ್ನ ಸದುಪಯೋಗ ಪಡಿಸ್ಕೋಬಹುದು. ಆದರೆ ಈ ಭೌತಿಕದಲ್ಲಿ ನಾವು ಯಾವುದನ್ನೇ ಮಾಡಿದ್ರು ಕೂಡ ಎಲ್ಲವೂ ಕೂಡ ಅದು ಸಮಯ ವ್ಯರ್ಥ ಅಂತ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾರೆ. ಲೀಗ್ ಆಫ್ ಡಿವೋಟಿಸ್ ನ ಪುನರುತ್ಥಾನದ ಬಗೆಗೆ ತನಗೆ ಆಸಕ್ತಿ ಇರುವುದಾಗಿ ತಿಳಿಸಿದ. ಅಲ್ಲದೆ ಭಾರತೀಯ ವಿದ್ಯಾಭವನದಲ್ಲಿ ರಾಜ್ಯಪಾಲರ ಸಾಂಸ್ಕೃತಿಕ ಯೋಜನೆಗಳಲ್ಲಿ ದೈವ ಪ್ರಜ್ಞೆಯನ್ನು ತುಂಬಲು ತಾನು ಹೇಗೆ ಕೆಲಸ ಮಾಡಬಹುದೆಂಬುದನ್ನು ವಿವರಿಸಿದ. ಯಾವುದೇ ಕೆಲಸ ಮಾಡಿದ್ರು ನಾವು ದೈವ ಪ್ರಜ್ಞೆ ಇದ್ರೆ ಮಾತ್ರ ನಾವು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತರಾಗ್ಬೋದು, ಅದರಲ್ಲಿ ಯಶಸ್ಸನ್ನ ಕಾಣಬಹುದು. ಆದರೆ ನಾವು ಭೌತಿಕ ಚಟುವಟಿಕೆಗಳು, ಭೌತಿಕದ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರೆ ಅದರಿಂದ ನಾವು ದುಷ್ಪರಿಣಾಮಗಳನ್ನೇ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಈ ಎಲ್ಲ ಒಂದು ದೈವ ಪ್ರಜ್ಞೆ ಹೇಗಿರ್ಬೇಕು ಅನ್ನೋದನ್ನ ಅಭಯ ರಾಜ್ಯಪಾಲರಿಗೆ ಒಂದು ತಿಳಿಸ್ಕೊಡ್ತಾರೆ. ರಾಜ್ಯಪಾಲ ಮುನ್ಷಿಯವರು ಅಭಯನಿಗೆ ಭಗವದ್ಗೀತೆಯ ಗೌರವ ಪ್ರಾಧ್ಯಾಪಕ ಹುದ್ದೆಯನ್ನು ನೀಡುವುದರ ಮೂಲಕ ಸ್ಪಂದಿಸಿದರು. ಇವರು ದೈವತ್ವದ ಬಗ್ಗೆ ಎಲ್ಲ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ರಾಜ್ಯಪಾಲ ಮುನ್ಷಿಯವರು ಇವರ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ತಿಳಿದುಕೊಂಡು ಅವರಿಗೆ ಭಗವದ್ಗೀತೆಯ ಗೌರವ ಪ್ರಾಧ್ಯಾಪಕ ಹುದ್ದೆಯನ್ನ ಕೂಡ ಕೊಡ್ತಾರೆ. ಅಭಯ ಅವರ ಆಹ್ವಾನವನ್ನ ಸ್ವೀಕರಿಸ್ತಾರೆ. ರಾಜ್ಯಪಾಲರಿಗೆ ಬ್ಯಾಕ್ ಟು ಗಾಡ್ ಹೆಡ್ ನ ಕೆಲವು ಪ್ರತಿಗಳನ್ನು ಕೊಟ್ಟು ಬಿಡುವಾದಾಗ ಓದಬೇಕೆಂದು ಪ್ರಾರ್ಥಿಸಿದ. ಪ್ರಭುಪಾದರ ಇಚ್ಛೆ ಏನಾಗಿತ್ತು, ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕೃಷ್ಣನ ಭಕ್ತರಾಗಬೇಕು, ಆಧ್ಯಾತ್ಮಿಕವಾಗಿ ತಮ್ಮ ಜೀವನವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವುದು ಪ್ರಭುಪಾದರ ಒಂದು ಇಚ್ಛೆ ಆಗಿರುತ್ತೆ. ಭಗವದ್ಗೀತೆಯ ಗೌರವ ಪ್ರಾಧ್ಯಾಪಕನಾಗಿ ಅಭಯ ಪ್ರತಿ ತರಗತಿಯನ್ನು ಹರೇ ಕೃಷ್ಣ ಕೀರ್ತನೆಯಿಂದ ಆರಂಭಿಸಿ ಕೃಷ್ಣನು ದೇವೋತ್ತಮ ಪುರುಷನೆಂದು ಹೇಳಿ ಗೀತೆಯ ಬಗೆಗೆ ಉಪನ್ಯಾಸವನ್ನು ಮಾಡುತ್ತಿದ್ದ. ಮೊದಲು ಅವರು ಕ್ಲಾಸ್ ಶುರು ಮಾಡೋದಕ್ಕೂ ಮೊದಲೇ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಿದ್ರು. ಅದಾದ್ಮೇಲೆ ಭಗವಂತ ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಆ ಒಂದು ಭಗವದ್ಗೀತೆಯ ಉಪನ್ಯಾಸವನ್ನ ಅವರು ಪ್ರಾರಂಭ ಮಾಡ್ತಾ ಇದ್ರು. ಆದರೆ ಈ ಹುದ್ದೆ ತನ್ನನ್ನು ಬಂಧಿಸುತ್ತಿದೆ ಎಂಬುದು ಅಭಯನಿಗೆ ಬೇಗ ಅನ್ನಿಸಿತು. ವಿದ್ಯಾಭವನದೊಳಗಿದ್ದು ಲೀಗ್ ಆಫ್ ಡಿವೋಟಿಸ್ ಅನ್ನು ಪುನರುತ್ಥಾನಗೊಳಿಸಲು ಅವಕಾಶವಿಲ್ಲವೆಂಬುದು ಗೊತ್ತಾಯಿತು. ಅಂತಂದ್ರೆ ಒಬ್ರು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದಾಗ ಅವರು ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ರೆ ಮಾತ್ರ ಅವರು ಪ್ರೋತ್ಸಾಹವನ್ನ ಕೊಡ್ತಾರೆ. ಅವರು ಭೌತಿಕದಲ್ಲೇ ಮುಳುಗೋಗಿದ್ರೆ ಅವರು ಯಾವುದೇ ಪ್ರೋತ್ಸಾಹವನ್ನ ಕೊಡೋದಿಲ್ಲ. ಅಭಯನಿಗೆ ಇದು ಚೆನ್ನಾಗಿ ಅರ್ಥ ಆಯ್ತು. ಹಾಗಾಗಿ ಅವ್ರೇನಂತ ಅರ್ಥ ಮಾಡ್ಕೊಂಡ್ರು, ಈ ಹುದ್ದೆ ಕೂಡ ನನ್ನ ಬಂಧಿಸ್ತಾ ಇದೆ ಅಂತ ಅವರು ಅರ್ಥ ಮಾಡ್ಕೊಂಡ್ರು. ಮುಂದೆ ಭಾರತೀಯ ವಿದ್ಯಾಭವನದ ಇತರ ಸದಸ್ಯರ ಸಂಗಡ ವಿಶ್ವ ಸಂಸ್ಕೃತ ಅಕಾಡೆಮಿಯ 5ನೇ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಲು ಕುರುಕ್ಷೇತ್ರಕ್ಕೆ ಹೋಗ್ತಾರೆ. ಕುರುಕ್ಷೇತ್ರ ಅಂತ ಹೇಳಿದ್ರೆ ಭಗವಂತ 5000 ವರ್ಷಗಳ ಹಿಂದೆ ಭಗವದ್ಗೀತೆಯನ್ನ ಬೋಧನೆ ಮಾಡಿದ್ರಲ್ಲ ಅಂತ ಒಂದು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಯಾರ್ಯಾರು ಬಂದಿರ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದರು ಆಗಿನ ಕಾಲದಲ್ಲಿ, ರಾಜ್ಯಪಾಲ ಮುನ್ಷಿ, ಅನೇಕ ವಿದ್ವಾಂಸರು, ಪಂಡಿತರು ಭಾರತದ ಎಲ್ಲಾ ಭಾಗಗಳಿಂದ ಬಂದಿದ್ದು ಚರ್ಚೆ ಸಂವಾದಗಳಲ್ಲಿ ತೊಡಗಿರ್ತಾರೆ. ಆದ್ರೆ ಅವ್ರು ಯಾವ ರೀತಿಯ ಚರ್ಚೆಯನ್ನ ಮಾಡ್ತಾರೆ, ಬರೀ ಭೌತಿಕವಾದ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ. ಕೃಷ್ಣ ಹೇಳಿದ ತೀರ್ಮಾನಗಳನ್ನ ಬಿಟ್ಟು ಅವರು ತಮ್ಮದೇ ವಿಷಯಗಳನ್ನ, ಭೌತಿಕ ವಿಷಯಗಳನ್ನ ಸೇರಿಸ್ತಾ ಇರ್ತಾರೆ. ಇದರಿಂದ ಇದರಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸುವುದು ಸಮಯ ವ್ಯರ್ಥ ಅಂತ ಅಭಯ
ಭಾವಿಸ್ತಾರೆ, ಅಭಯ ಯೋಚನೆ ಮಾಡ್ತಾರೆ. ಇವೆಷ್ಟು ಕೃಷ್ಣನ ಬಗ್ಗೆ ಯಾವುದು ಇಲ್ಲ, ಬರೀ ಭೌತಿಕವಾಗಿ ಇವರೆಲ್ಲ ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ, ಅದೇ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ನಾನು ಭಾಗವಹಿಸೋದು ತಪ್ಪು ಅಂತ ಅಭಯ ಯೋಚನೆ ಮಾಡ್ತಾರೆ. ಆಚಾರ್ಯ ಪ್ರಭಾಕರ್ ಅಭಯನನ್ನು ಸ್ವಲ್ಪ ಕಾಲದಲ್ಲೇ ಕೂಡಿಕೊಂಡರು. ಅವ್ರು ಬಂದು ಮತ್ತೆ ಅವ್ರ ಜೊತೆ ಸೇರ್ಕೋತಾರೆ. ವಂಶಿಗೋಪಾಲ್ಜಿ ದೇವಾಲಯದ ಕೋಣೆಯಲ್ಲಿ ಮಾತನಾಡುತ್ತಿದ್ದಾಗ ಲೀಗ್ ಆಫ್ ಡಿವೋಟಿಸ್ಗೆ ಪುನರ್ಜೀವ ಕೊಡುವ ಬಗೆಗೆ ತನ್ನ ಹಂಬಲವನ್ನು ಅಭಯ ಮತ್ತೆ ವ್ಯಕ್ತಪಡಿಸಿದ. ಅಭಯಗೆ ಏನಂತಂದ್ರೆ ಲೀಗ್ ಆಫ್ ಡಿವೋಟಿಸ್ನ ಮತ್ತೆ ಅದಕ್ಕೆ ಒಂದು ಪುನರ್ಜೀವ ಕೊಡಿಸ್ಬೇಕು. ಯಾಕೆಂದ್ರೆ ಅದು ಶುದ್ಧ ಭಕ್ತರಿರುವಂತಹ ಒಂದು ಸಂಘ, ಅದನ್ನ ಮುಂದೆ ತರಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಹಾಗಾಗಿ ಅವರು ಎಲ್ಲರಲ್ಲೂ ತಮ್ಮ ಹಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಈಚೆಗೆ ಮುಂಬೈ ಕುರುಕ್ಷೇತ್ರಗಳಲ್ಲಿ ಸಾರಹೀನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದ ಮೇಲಂತೂ ಅಂತಹ ಶುದ್ಧ ಭಕ್ತರ ಸಂಘವನ್ನು ಸ್ಥಾಪಿಸುವ ಅಗತ್ಯ ತುಂಬಾ ಇದೆ ಎಂದು ಅಭಯನಿಗನ್ನಿಸಿತು. ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಸಂಘಗಳಿದೆ, ಭೌತಿಕ ಸಂಘಗಳಿದೆ, ಇದ್ರಲ್ಲೆಲ್ಲ ತುಂಬಾ ಸೇರ್ಕೋಬೋದಾಗಿತ್ತು. ಅವ್ರಿಗೆ ಅದು ಇಷ್ಟ ಇರ್ಲಿಲ್ಲ. ಆದ್ರೆ ಅವರು ತ್ರಿಕರಣ ಪೂರ್ವಕವಾಗಿ ಸೇರಿಕೊಳ್ಳಬಹುದಾದ ಸಂಸ್ಥೆ ಅಂತಂದ್ರೆ ಅದು ಒಂದು ಲೀಗ್ ಆಫ್ ಡಿವೋಟಿಸ್ ಅಂತ ಹೇಳಿದ್ರಲ್ಲಿ ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ ಭಗವಂತನನ್ನ ಅವಲಂಬನೆ ಮಾಡೋ ಅಂಥದ್ದು ಅಂತಹ ಸಂಸ್ಥೆ ಯಾವುದು ಅಂತಂದ್ರೆ ಪರಮ ದೇವೋತ್ತಮ ಪರಮ ಪುರುಷನ ಕೃಷ್ಣನಲ್ಲಿ ಭಕ್ತಿಯನ್ನು ಜಗತ್ತಿನೆಲ್ಲೆಡೆ ತೀವ್ರವಾಗಿ ಬೋಧಿಸತಕ್ಕದ್ದು. ಆ ಲೀಗ್ ಆಫ್ ಡಿವೋಟಿಸ್ನ ಕರ್ತವ್ಯ ಏನಿರುತ್ತೆ ಅಂತ ಹೇಳಿದ್ರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಲ್ಲಿ, ಆ ಭಗವಂತನಲ್ಲಿ ಭಕ್ತಿಯನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಬೇಕು ಅನ್ನೋದು ಅದರ ಉದ್ದೇಶ ಆಗಿರುತ್ತೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಹಾಗೂ ಚೈತನ್ಯ ಮಹಾಪ್ರಭುಗಳ ತೀರ್ಪುಗಳನ್ನು ಸಮರ್ಥಿಸುವ ಏಕಮೇವ ಸಂಸ್ಥೆ ಎಂದರೆ ಲೀಗ್ ಆಫ್ ಡಿವೋಟೀಸ್. ಇದನ್ನ ಉದ್ಧಾರ ಮಾಡ್ಬೇಕು, ಇದನ್ನ ಪುನರುತ್ಥಾನಗೊಳಿಸ್ಬೇಕು ಅನ್ನೋದು ಪ್ರಭುಪಾದರ ಇಚ್ಛೆ ಆಗಿರುತ್ತೆ. ಲೀಗ್ ಆಫ್ ಡಿವೋಟೀಸ್ ನ ಚಟುವಟಿಕೆಗಳೆಂದರೆ ಬ್ಯಾಕ್ ಟು ಗಾಡ್ ಹೆಡ್ ಅನ್ನು ಇಂಗ್ಲಿಷಿನಲ್ಲಿ ಪ್ರಕಟಿಸುವುದು, ಬೇರೆ ಭಾಷೆಗಳಲ್ಲಿ ಇದರ ಅನುವಾದಗಳನ್ನು ಪ್ರಕಟಿಸುವುದು, ಜಗತ್ತಿನ ಎಲ್ಲೆಡೆ ಬೋಧಿಸಲು ತರುಣಿಯರನ್ನು ಸಿದ್ಧಪಡಿಸುವುದು ಮತ್ತು ಬರಿಯ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಕಟಿಸಲು ಒಂದು ಅಚ್ಚುಕೂಟವನ್ನು ಸ್ಥಾಪಿಸುವುದು ಎಂದು ಸ್ಪಷ್ಟಪಡಿಸಿದ್ದ. ಈ ಎಲ್ಲಾ ಯೋಜನೆಗಳಿಗೆ ತಿಂಗಳ ಅಂದಾಜು ವೆಚ್ಚ 3,000 ರೂಪಾಯಿಗಳಾಗುತ್ತೆ ಅಂತ ಅದಕ್ಕೋಸ್ಕರ ಸಹಾಯ ಬೇಕು ಅಂತ ಕೂಡ ಯಾರೋ ಅಭಯ ಕೇಳ್ಕೊಂಡಿರ್ತಾರೆ. ವೃಂದಾವನವು ಅತ್ಯಂತ ಮಹತ್ವದ ಕ್ಷೇತ್ರವಾಗಿರುವುದರಿಂದ ಲೀಗ್ ಆಫ್ ಡಿವೋಟಿಸ್ನ ಕಾರ್ಯಸ್ಥಳವು ಇಲ್ಲಿ ಸ್ಥಾಪಿತವಾಗಿದೆ ಎಂದು ಮುಗಿಸಿದ್ದ. ಅಂತಂದ್ರೆ ವೃಂದಾವನ ಭಗವಂತನ ಒಂದು ಧಾಮ ಅಲ್ವಾ, ಅಲ್ಲೇ ಈ ಲೀಗ್ ಆಫ್ ಡಿವೋಟಿಸ್ನ ಒಂದು ಕಾರ್ಯಸ್ಥಳ ಇಲ್ಲೇ ಪ್ರಾರಂಭ ಆಗ್ಬೇಕು ಅಂತಂದ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಕೆಲವು ದಿನಗಳಲ್ಲಿ ಆಚಾರ್ಯ ಪ್ರಭಾಕರರು ಮುಂಬಯಿಯ ಹುದ್ದೆಗೆ ತೆರಳಿದರು. ಅಭಯ ಮತ್ತೆ ವೃಂದಾವನದಲ್ಲಿ ಒಂಟಿಯಾಗಿ ಉಳಿದ. ಅವನಿಗೆ ವೃಂದಾವನದ ಬಗೆಗೆ ಅತೀವ ಪ್ರೀತಿ. ಅವರಿಗೆ ತುಂಬಾ ಪ್ರತಿಯೊಂದು ವಿಶ್ವದ ಯಾವುದೇ ಸ್ಥಳಕ್ಕಿಂತ ಅವರಿಗೆ ವೃಂದಾವನದ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಪ್ರಕಟಣೆ ಬೋಧನೆಗಳಿಗೆ ಅವಕಾಶವಿಲ್ಲದ್ರಿಂದ ಅಭಯನಿಗೆ ಅಲ್ಲಿ ನೆಮ್ಮದಿಯಿಂದ ಇರಲಾಗಲಿಲ್ಲ. ಭಗವಂತ ಇದ್ದಾನೆ, ಆದ್ರೆ ಪ್ರಕಟಣೆ ಮಾಡಕ್ಕಾಗ್ತಾ ಇಲ್ಲ, ಬೋಧನೆಗಳಿಗೆ ಅವಕಾಶ ಇಲ್ಲ. ಆದ್ರಿಂದ ಅವ್ರಿಗೆ ಅಲ್ಲಿರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ನೆಮ್ಮದಿ ಇಲ್ಲ. ಅಂದ್ರೆ ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅವರು ಬೇಜಾರು ಮಾಡ್ಕೋತಾ ಇದ್ದಾರೆ. ತಾನು ಪ್ರವಾಸ ಕೈಗೊಂಡರೆ ಲೀಗ್ ಆಫ್ ಡಿವೋಟಿಸ್ಗೆ ಸದಸ್ಯರನ್ನು ಗಳಿಸಲು ಸಾಧ್ಯವಾಗಬಹುದೆಂದುಕೊಂಡ. ಹತ್ತಿರದಲ್ಲೇ ಇದ್ದ 100ಕ್ಕಿಂತ ಹೆಚ್ಚು ದೊಡ್ಡ ಕಾರ್ಖಾನೆಗಳುಳ್ಳ ಅಷ್ಟೇ ಸಂಖ್ಯೆಯ ಧನಿಕ ಕೈಗಾರಿಕೋದ್ಯಮಿಗಳ ನಗರವಾದ ಕಾನ್ಪುರ ನಗರಕ್ಕೆ ಹೋಗಲು ಯೋಚಿಸಿದ. ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಯತ್ನ ಬಿಡ್ತಾ ಇಲ್ಲ ಅವರು. ಆ ಪ್ರಯತ್ನವನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರಿಂದನೇ ಇವತ್ತು ಪ್ರಭುಪಾದರು ಎಲ್ಲ ಇಸ್ಕಾನ್ಗಳಲ್ಲಿ ಅವರು ಪೂಜನೀಯವಾಗಿದ್ದಾರೆ. ಅವನು ವ್ಯವಹಾರದ ಸಂದರ್ಭದಲ್ಲಿ ಈಗಾಗಲೇ ಅವರಲ್ಲಿ ಕೆಲವರನ್ನು ಕಂಡಿದ್ದ. ಲೀಗ್ ಆಫ್ ಡಿವೋಟಿಸ್ನ ಸದಸ್ಯತ್ವದ ಅರ್ಜಿ ನಮೂನೆಗಳನ್ನು ಅಚ್ಚು ಹಾಕಿಸಿ ಕೆಲವು ತಿಂಗಳಗಳವರೆಗೆ ತಾನು ಊರಲ್ಲಿರುವುದಿಲ್ಲವೆಂದು ಮಹಂತ್ ಗೋಪಾಲ್ಗೆ ತಿಳಿಸಿ ಕಾನ್ಪುರಕ್ಕೆ ಹೊರಡುವ ನಿರ್ಧಾರವನ್ನು ಕೈಗೊಂಡ. ಅಂತ ಹೇಳಿದ್ರೆ ಈಗ ಅಲ್ಲಿ ಅವರು ಭಕ್ತಿಯ ಒಂದು ವಿಚಾರವನ್ನ ಪ್ರಚಾರ ಮಾಡ್ಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಅವರು ತುಂಬಾ ಕಾರ್ಖಾನೆಗಳಿತ್ತು, ತುಂಬಾ ಜನ ಶ್ರೀಮಂತ ಉದ್ಯಮಿಗಳಿದ್ರು. ಅದರಿಂದ ಅವರು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಹಂತ್ ಗೋಪಾಲ್ಗೆ ತಿಳಿಸಿ ಕಾನ್ಪುರಕ್ಕೆ ಹೋಗ್ತಾರೆ.
ಮಹಂತನಿಗೆ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಎಲ್ಲರೂ ಕೂಡ ಎಲ್ಲ ಸಾಧು ಸಂತರು ಎಲ್ಲರೂ ವೃಂದಾವನಕ್ಕೆ ಬರ್ತಾರೆ, ಯಾರು ವೃಂದಾವನವನ್ನ ಬಿಡೋದೇ ಇಲ್ಲ. ಒಂದು ಸಲ ಅಲ್ಲಿಗೆ ಹೋದ್ರೆ ಅಲ್ಲಿಯ ಆಕರ್ಷಣೆ ತುಂಬಾ ಅದ್ಭುತವಾದದ್ದು, ಅಮೋಘವಾದದ್ದು. ಅದು ಅನುಭವಿಸಿದವರಿಗೆ ಮಾತ್ರ ಆ ಸ್ಥಳದ ಮಹಿಮೆ ಗೊತ್ತಾಗುತ್ತೆ. ಅದೇ ರೀತಿ ಇವನ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಮಹಂತನಿಗೆ, ಏನಂತ ಎಲ್ಲರೂ ವೃಂದಾವನಕ್ಕೆ ಬರ್ತಾರೆ, ಯಾರು ಬಿಟ್ಟು ಹೋಗೋದಿಲ್ಲ, ಆದ್ರೆ ಯಾಕೆ ಅಭಯ ಈಗ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಲೀಗ್ ಆಫ್ ಡಿವೋಟಿಸ್ಗೆ ಸದಸ್ಯರಾಗುವಂತೆ ಪ್ರಚಾರ ಮಾಡುತ್ತಾ ಅಭಯ ಕಾನ್ಪುರದಲ್ಲಿ ಪ್ರಚಾರ ಚಟುವಟಿಕೆಗಳಲ್ಲಿ ತೀವ್ರವಾಗಿ ತೊಡಗಿದ. ಅಲ್ಲಿ ಅವನು ಪ್ರಚಾರ ಮಾಡೋದಕ್ಕೆ ತೊಡಗ್ದ. ಅನೇಕ ಕಡೆಗಳಲ್ಲಿ ಅವನ ವಾಸ. ಆನಂದೇಶ್ವರ ಸತ್ಸಂಗ ಮಂಡಲದ ಅತಿಥಿಯಾಗಿ ಗಂಗೆಯ ಪ್ರಸಿದ್ಧ ಮರ್ಮ ಸ್ನಾನಘಟ್ಟ ಎಂಬಲ್ಲಿ ಪ್ರತಿದಿನ ಉಪನ್ಯಾಸ ಮಾಡತೊಡಗಿದ. ಅಲ್ವಾ, ಎಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಎಲ್ಲರನ್ನು ಅವರು ಒಂದು ಭಕ್ತರನ್ನಾಗಿ ಮಾಡ್ಬೇಕು. ಪ್ರತಿಯೊಂದು ಪ್ರಪಂಚದಲ್ಲಿರೋ ಪ್ರತಿಯೊಂದು ಪ್ರಜೆಗೂ ಕೃಷ್ಣ ಪ್ರಜ್ಞೆ ಸಿಗ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಅನೇಕ ಕೈಗಾರಿಕೋದ್ಯಮಿಗಳ ಮತ್ತು ಶಿಕ್ಷಣ ತಜ್ಞರ ಸ್ನೇಹವನ್ನು ಸಂಪಾದಿಸಿಕೊಂಡು ಅವರೊಂದಿಗೆ ಗಂಟೆಗಟ್ಟಲೆ ಸಂಭಾಷಿಸುತ್ತಿದ್ದ. ಅಭಯನ ಕಾರ್ಯಮಗ್ನತೆಗೆ ಮತ್ತು ಮೃದುಭಾಷಿತಕ್ಕೆ ಅನೇಕರು ಮಾರು ಹೋದರು. ಆದರೂ ಅವನ ಸಂಗ್ರಹ ಕಿರಿದಾಗಿತ್ತು. ಅವ್ರು ಎಷ್ಟೇ ಹೇಳಿದ್ರು ಕೂಡ ಈ ಶ್ರೀಮಂತರುಗಳು ಅವ್ರಿಗೆ ಅಷ್ಟೊಂದು ಒಂದು ಸಹಾಯವನ್ನ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 2 ರೂಪಾಯಿಗಳ ಚಂದಾ ಸದಸ್ಯವನ್ನು ಆರಿಸಿಕೊಳ್ಳುತ್ತಿದ್ದರು. ಅವರು ದೊಡ್ಡ ದೊಡ್ಡ ಚಂದಾದಾರ ಆಗ್ತಿರ್ಲಿಲ್ಲ, ಬರೀ 2 ರೂಪಾಯಿ ಚಂದಾದಾರ ಸದಸ್ಯತ್ವವನ್ನ ಮಾತ್ರ ಆರಿಸ್ಕೊತಾ ಇದ್ರು. ಆದ್ರೆ ಮೆಚ್ಚುಗೆ ಮಾತ್ರ ಎಲ್ಲರೂ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಮೆಚ್ಚುಗೆಯ ಪತ್ರಗಳು ಅವ್ರಿಗೆ ಸಿಗ್ತಾ ಇತ್ತು. ಸರಿ, ಇದಾದ್ಮೇಲೆ 2 ತಿಂಗಳಾದ್ಮೇಲೆ ಅಭಯ ಕಾನ್ಪುರವನ್ನು ಕೂಡ ಬಿಡ್ತಾರೆ. ವೃಂದಾವನದಲ್ಲಿ ಕೆಲವು ತಿಂಗಳಿದ್ದು ಅಭಯ ಮತ್ತೆ ಪ್ರಚಾರ ಕಾರ್ಯಕ್ಕೆ ಮುಂಬೈಗೆ ಹೋಗಲು ನಿರ್ಧರಿಸಿದ. ವೃಂದಾವನದಲ್ಲಿ ಸ್ವಲ್ಪ ದಿನ ಇರ್ತಾರೆ, ಮತ್ತೆ ಪ್ರಚಾರ ಮಾಡ್ಬೇಕು ಅಂದ್ಬಿಟ್ಟು ಅವರು ವೃಂದಾವನದಿಂದ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಉಸಿರುಕೊಟ್ಟಿಸುವ ಭಾರತೀಯ ವಿದ್ಯಾಭವನದೊಂದಿಗೆ ಸಂಬಂಧವನ್ನು ಹೇಗೆ ಕಳಚಿಕೊಂಡು ಫ್ಯಾಕಲ್ಟಿ ನಿವಾಸದಿಂದ ಆಚೆಗೆ ಬಂದ. ಅನೇಕ ಆಶ್ರಯದಾತರ ಮನೆಗಳಲ್ಲಿ ಒಂದೊಂದು ವಾರ ಉಳಿದುಕೊಂಡು ತನ್ನ ಸಂಘ ಚಟುವಟಿಕೆಗಳಲ್ಲಿ ಜನಕ್ಕೆ ಆಸಕ್ತಿ ಹುಟ್ಟಿಸುವ ಪ್ರಯತ್ನಗಳಲ್ಲಿ ತೊಡಗಿದ. ನಾವು 1-2 ಪ್ರಯತ್ನ ಮಾಡ್ತೀವಿ, ಅದ್ ಬಿಟ್ಟಾದ ತಕ್ಷಣ ಆ ಕೆಲ್ಸನೇ ಬೇಡ ಅಂತ ಬಿಟ್ಟಾಕ್ಬಿಡ್ತೀವಿ ಅಲ್ವಾ. ಅಭಯ ಆಗಲ್ಲ, ಏನಾದ್ರೂ ಆಗ್ಲಿ ನಾನು ಅದನ್ನ ಮಾಡೇ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಕೃಷ್ಣ ಪ್ರಜ್ಞೆಯನ್ನ ನಾನು ಹಂಚ್ತೀನಿ. ಅವರಲ್ಲಿ ದೃಢ ವಿಶ್ವಾಸ ಸಂಕಲ್ಪ ಅಷ್ಟು ಗಟ್ಟಿಯಾಗಿದ್ರಿಂದ ಅವರು ಎಲ್ಲಾ ಕೆಲಸಗಳಲ್ಲಿ ಅವರು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮುಂಬಯಿಯ ಸಮುದ್ರ ತೀರದಲ್ಲಿ ಭಾನುವಾರದ ಸಂಜೆ ಸಭೆಗಳಲ್ಲಿ ಉಪನ್ಯಾಸ ಮಾಡುವಂತೆ ಆಚಾರ್ಯ ಪ್ರಭಾಕರರ ಸ್ನೇಹಿತನೊಬ್ಬ ಕೇಳಿದಾಗ ಅಭಯ ಒಪ್ಪಿಕೊಂಡ. ತನ್ನ ಹಳೆಯ ಪದ್ಧತಿಯನ್ನು ಅನುಸರಿಸಿ ಅಭಯ ಒಂದು ಮೆತ್ತೆಯ ಮೇಲೆ ಕೂರುತ್ತಿದ್ದ. 500ರಿಂದ 1000ದವರೆಗೆ ಜನ ಸೇರಿ ಕುಳಿತುಕೊಳ್ಳುತ್ತಿದ್ದರು. ಅಭಯ ಭಗವದ್ಗೀತೆಯ ತತ್ವವನ್ನು ಕುರಿತು ಗಟ್ಟಿಯಾಗಿ ಮಾತನಾಡುತ್ತಿದ್ದ. ಅಲ್ಲಿ ಅನೇಕ ರಾತ್ರಿಗಳು ಉಪನ್ಯಾಸ ಮಾಡಿದ. ಬೇರೆ ಉಪನ್ಯಾಸಗಳ ಅವಕಾಶಗಳು ಬಂದವು. ಒಂದು ವಾರ ಮುಂಬಯಿಯ ವಿಷ್ಣು ದೇವಾಲಯದಲ್ಲಿ ಹಲವು ಬಾರಿ ಉಪನ್ಯಾಸವನ್ನ ಮಾಡಿದ. ಸುಮ್ಮನೆ ಬಂದು ಕೇಳುವ ಜನ ಸಮುದಾಯಕ್ಕೆ ಬರೀ ಉಪನ್ಯಾಸ ಮಾಡುವುದಕ್ಕಿಂತ ಇನ್ನೂ ಹೆಚ್ಚಿನದನ್ನು ನೀಡುವುದು ಅಭಯನ ಆಶಯವಾಗಿತ್ತು. ಸುಮ್ಮನೆ ಕೇಳ್ಕೊತಾ ಇದ್ದಾರೆ ಅಲ್ವಾ, ಆ ಕೇಳೋದಕ್ಕಿಂತ ಅವ್ರಿಗೆ ಇನ್ನೂ ಏನಾದ್ರೂ ಕೊಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಇಚ್ಛೆ ಆಗಿತ್ತು. ವಿದೇಶಗಳಲ್ಲಿ ಮಾತನಾಡಬೇಕು ಎಂಬ ಸಂಕಲ್ಪ ಅವನಲ್ಲಿ ಬೆಳೆಯಿತು. ಈ ಆಶಯ ಬಹಳ ಕಾಲದಿಂದಲೂ ಇತ್ತು. ಲೀಗ್ ಆಫ್ ಡಿವೋಟಿಸ್ನ ಕೈಪಿಡಿಯಲ್ಲಿ ಝಾನ್ಸಿಯ ರಾಧಾ ಮಂದಿರದ ಸಭೆಗಳಲ್ಲಿ, ದೆಹಲಿಯ ಬಿರ್ಲಾ ಮಂದಿರದ ಸಭೆಯಲ್ಲಿ ಮತ್ತು ಇತರ ಅನೇಕ ಸಂದರ್ಭಗಳಲ್ಲಿ ಅಭಯ ತನ್ನ ಈ ಆಶಯವನ್ನ ವ್ಯಕ್ತಪಡಿಸಿದ್ದ. ಪರಿಚಿತರಿಗೆ ತನ್ನ ಈ ಆಶಯವನ್ನು 100 ಬಾರಿ ತಿಳಿಸಿದ್ದ. ಅಲ್ಲದೆ ತನ್ನ ಎಲ್ಲಾ ಬರವಣಿಗೆಗಳಲ್ಲೂ ಈ ಕನಸನ್ನು ವ್ಯಕ್ತಪಡಿಸಿದ್ದ. ಅಭಯ ಅವ್ರು ಏನ್ ಮಾಡಿದ್ರು ಬಿಡ್ತಾ ಇಲ್ಲ. ಅವ್ರು ಇದೆಲ್ಲ ಇನ್ನೊಂದಲ್ಲ ಇನ್ನೊಂದು, ಒಟ್ಟಿನಲ್ಲಿ ಜನರನ್ನ ಅವರು ಕೃಷ್ಣ ಪ್ರಜ್ಞೆಗೆ ತರಬೇಕು. ಯಾವ ಒಂದು ಮೂಲದಿಂದ ಆದ್ರೂ ಸರಿ ಎಲ್ಲರನ್ನ ಶುದ್ಧರ ಭಕ್ತರನ್ನಾಗಿ ಮಾಡ್ಬೇಕು ಅನ್ನೋದು ಅವ್ರ ಗುರಿಯಾಗಿತ್ತು. ಅವರು ಅಷ್ಟೊಂದು ತುಂಬಾ ಪ್ರಯತ್ನ ಮಾಡಿದ್ರಿಂದ ಇವತ್ತು ನೀವು ಎಲ್ಲರೂ ಕೂಡ ಭಗವದ್ಗೀತೆ ಭಾಗವತವನ್ನ ಹೇಳೋದಕ್ಕೆ ಸಹಾಯ ಆಗ್ತಾ ಇದೆ. ಅದರಿಂದ ಶ್ರೀಲ ಪ್ರಭುಪಾದರನ್ನ ನಾವು ಎಲ್ಲಾ ಕಾಲದಲ್ಲೂ ನೆನೆಸ್ಕೋಬೇಕು. ಇಂಗ್ಲಿಷಿನಲ್ಲಿ ಬೋಧನೆ ಮಾಡು ಎಂಬ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಆದೇಶವನ್ನು ಪೂರೈಸಲು ಅಭಯ ಜಗತ್ತಿನ ಯಾವ ಭಾಗಕ್ಕೆ ಬೇಕಾದರೂ ಹೋಗಲು ಸಿದ್ಧನಾಗಿದ್ದ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳಿದ್ರು, ಯಾಕೆಂದ್ರೆ ಅಮೆರಿಕ, ಲಂಡನ್ ನಲ್ಲೆಲ್ಲ ಇಂಗ್ಲಿಷ್ನಲ್ಲಿ ನಾವು ಬೋಧನೆಯನ್ನ ಮಾಡಿದ್ರೆ, ಯಾಕಂದ್ರೆ ಭಾರತೀಯರು ಆಗ ಅವ್ರ ವಿದೇಶದಲ್ಲಿ ಏನ್ ಮಾಡ್ತಾರೋ ಅದನ್ನ ಇವರು ಅನುಸರಿಸ್ತಾ ಇದ್ರು. ಹಾಗಾಗಿ ಅವರು ಈ ಒಂದು ಜ್ಞಾನವನ್ನ ಪಡ್ಕೊಂಡ್ರೆ ಭಾರತೀಯರು ಕೂಡ ಪಡ್ಕೋತಾರೆ ಅನ್ನುವಂತಹ ಒಂದು ಜ್ಞಾನ ಇವರಲ್ಲಿ
ಪ್ರಭುಪಾದರಲ್ಲಿ ಇತ್ತು. ಆದ್ದರಿಂದ ಪಶ್ಚಿಮಕ್ಕೆ ಹೋಗುವ ತನ್ನ ಕನಸನ್ನು ಮುಂದುವರಿಸಿಕೊಂಡು ಬಂದ. ಮುಂಬೈ, ಕಾನ್ಪುರ, ದೆಹಲಿಗಳಿಗೆ ಪ್ರಯಾಣ ಮಾಡುವುದು ಸಾಧ್ಯವಾಗುವುದಾದರೆ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಕೇಳಿಲ್ಲದ ಇಂಗ್ಲಿಷ್ ಮಾತನಾಡುವ ಕೋಟ್ಯಂತರ ಜನ ಇರುವ ಲಂಡನ್ ಅಥವಾ ನ್ಯೂಯಾರ್ಕ್ಗೆ ಏಕೆ ಪ್ರಯಾಣ ಮಾಡಬಾರದು? ಈ ವೇದ ಪ್ರಕಾಶ್ ಎಂಬ ಕಾನ್ಪುರದ ಕೈಗಾರಿಕೋದ್ಯಮಿಯೊಬ್ಬರಿಗೆ ಬರೆದ ಪತ್ರದಲ್ಲಿ ಅಭಯ ತನ್ನ ಭಾವನೆಯನ್ನು ವಿವರಿಸಿದ್ದ. ವಿದೇಶದಲ್ಲಿ ಭಗವಂತನ ಒಂದು ಭಗವದ್ಗೀತೆ ಭಾಗವತ ಪ್ರಚಾರ ಮಾಡೋದ್ರಿಂದ ಇದು ಪ್ರಪಂಚದ ಮೂಲೆ ಮೂಲೆಗಳಿಗೂ ತಲುಪಬಲ್ಲದು ಎಂಬುದು ಅವರು ಆ ರೀತಿ ಒಂದು ಯೋಚನೆ ಮಾಡಿದ್ರು. ಚೈತನ್ಯ ಮಹಾಪ್ರಭು ಪ್ರಾಣಿನಾಂ ಉಪಕಾರಾಯ ಎಂದು ಹೇಳಿದ್ದಾರೆ. ಯುದ್ಧ ರಂಗದಲ್ಲಿ ಪ್ರಥಮ ಚಿಕಿತ್ಸೆ ಅಂತಂದ್ರೆ ಅವ್ರು ಯಾರಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ ಅಂದ್ರೆ, ಯಾರು ಬದುಕಿ ಉಳಿತಾರೋ ಅಂತವ್ರಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ, ಯಾರು ಸಾಯ್ತಾರೋ ಅಂತವ್ರಿಗೆ ಅವರು ಚಿಕಿತ್ಸೆಯನ್ನ ಕೊಡೋದಿಲ್ಲ. ಹೇಗಿದ್ರು ಸಾಯ್ತಾರೆ, ಸಾಯ್ಲಿ ಅನ್ನುವಂತಹದ್ದು ಅವರ ಒಂದು ಭಾವನೆ. ಭಾರತದಲ್ಲಿ ಸ್ವರಾಜ್ಯ ಬಂದ ಮೇಲೆ ನಮ್ಮ ಮನಸ್ಸಿನಲ್ಲಿರುವುದು ಬಹುತೇಕವಾಗಿ ಲಂಡನ್ ನಲ್ಲಿ ತಯಾರಿಸಿದ ಭಾವನೆಗಳೇ. ಅದೊಂದು ದೊಡ್ಡ ಕತೆ. ಒಟ್ಟಿನಲ್ಲಿ ಹೇಳಬೇಕಂದರೆ ಧರ್ಮ ನಿರಾಪೇಕ್ಷ ಸರ್ಕಾರದ ಹೆಸರಿನಲ್ಲಿ ಭಾರತದ ನಾಯಕರೆಲ್ಲ ವಿದೇಶೀಯತೆಯಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಾವು ಕೂಡ ವಿದೇಶದಲ್ಲಿ ಏನ್ ಮಾಡ್ತಾರೆ ನಾವು ಅದನ್ನೇ ಅನುಸರಿಸಕ್ ಹೋಗ್ತಾ ಇದೀವಿ ಅಲ್ವಾ. ನಮ್ಮ ನೆಲದಲ್ಲಿ ಇರುವಂತಹ ಭಗವದ್ಗೀತೆ, ಭಾಗವತ, ಶ್ರೀಕೃಷ್ಣ, ರಾಮ ಹುಟ್ಟಿರುವಂತಹ ಈ ಸ್ಥಳದ ಮಹಿಮೆಯನ್ನ ಬಿಟ್ಬಿಡ್ತೀವಿ, ನಾವು ಬೇರೆದನ್ನ ಅನುಸರಿಸಕ್ ಹೋಗ್ತಿದೀವಿ. ಆಗ್ಲೂ ಕೂಡ ಇದೇ ರೀತಿ ನಡೀತಾ ಇತ್ತು. ಅವರು ತುಂಬಾ ನಿಗಾ ವಹಿಸಿ ಭಾರತೀಯ ಆಧ್ಯಾತ್ಮಿಕ ಸಂಪತ್ತಿನ ನಿಧಿಯನ್ನು ಪಕ್ಕಕ್ಕೆ ತಳ್ಳಿದ್ದಾರೆ. ಪ್ರಮಾದ, ಭ್ರಮೆ, ಅಪರಿಪೂರ್ಣತೆ ಮತ್ತು ವಂಚನೆಗಳಿಂದ ಕೂಡಿದ ಕಾರ್ಯಗಳಲ್ಲಿ ನಿರತರಾಗಿ ಪಾಶ್ಚಾತ್ಯ ಭೋಗ ಜೀವನವನ್ನು ಅನುಕರಿಸುತ್ತಿದ್ದಾರೆ. ಈ ಅನುಕರಣೆಯಿಂದನೇ ಇಂದು ಎಲ್ಲರೂ ಕೂಡ ಇಷ್ಟೊಂದು ತೊಂದರೆಗಳನ್ನ, ಕಷ್ಟಗಳನ್ನ ಪಡ್ತಾ ಇರೋದು. ಯಾರನ್ನೇ ಆದ್ರೂ ನಾವು ಅನುಸರಿಸಬೇಕು. ಒಳ್ಳೆಯ ವ್ಯಕ್ತಿಗಳಾದ್ರೆ, ಶುದ್ಧ ಭಕ್ತರನ್ನ ಅನುಸರಿಸಬೇಕು, ಆದ್ರೆ ನಾವು ಅನುಕರಣೆಯನ್ನ ಮಾಡಬಾರ್ದು. ಮೇಲೆ ಹೇಳಿದ ಎಲ್ಲಾ ದೋಷಗಳಿಂದಲೂ ನಮ್ಮನ್ನು ವೈದಿಕ ಜ್ಞಾನವು ಪಾರು ಮಾಡಬಲ್ಲದ್ದಾಗಿದೆ. ಆದರೆ ಪ್ರಕೃತ ನಾವು ಅಂತಹ ಅದ್ಭುತ ವೈದಿಕ ಜ್ಞಾನವನ್ನು ಮರೆತು ಕುಳಿತಿದ್ದೇವೆ. ನಾವು ಬೇರೆಯವರನ್ನೆಲ್ಲ ನಂಬ್ತೀವಿ. ಒಬ್ಬ ಹೋಟ್ಲಲ್ಲಿ ನಮ್ಗೆ ನಾವು ಆಹಾರ ತಗೊಳಕ್ಕೆ ಹೋದ್ರೆ ಅವ್ನು ವಿಷಾಕ್ತನ ಅದು ಗೊತ್ತಿಲ್ಲ, ಅವನ್ನ ನಂಬ್ತೀವಿ. ಆದ್ರೆ ಡಾಕ್ಟ್ರು ಅವ್ರು ಆಪರೇಷನ್ ಮಾಡ್ತಾರೆ, ಆಪರೇಷನ್ ಮಾಡುವಾಗ ನಮ್ಮನ್ನ ಕೊಂದೇ ಬಿಡ್ಬೋದು ಅಲ್ವಾ, ಆದ್ರೂ ಅವ್ರನ್ನ ಕೂಡ ನಂಬ್ತೀವಿ. ಆದ್ರೆ ಭಗವಂತನೇ ಕೊಟ್ಟಿರುವಂತಹ ಈ ವೈದಿಕ ಜ್ಞಾನವನ್ನ, ಆ ಭಗವಂತನ ಒಂದು ಬಾಯಿಂದ ಬಂದಿರುವಂತಹ ಈ ವೈದಿಕ ಜ್ಞಾನವನ್ನ ನಾವು ಮರೆತಿರೋದ್ರಿಂದ ನಮ್ಗೆ ಎಲ್ಲಾ ತೊಂದರೆಗಳು ಬರ್ತಾ ಇದೆ. ಭಗವಂತನನ್ನ ನಾವು ನಂಬುತ್ತಾ ಇಲ್ಲ. ಸಮರ್ಪಕವಾಗಿ ಈ ಜ್ಞಾನವನ್ನು ಬಳಸದಿರುವುದೇ ಇದಕ್ಕೆ ಕಾರಣ. ವೈದಿಕ ಜ್ಞಾನವನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊತಾ ಇಲ್ಲ. ಭಗವಂತ ಹೇಳಿರುವ ಜ್ಞಾನವನ್ನ ನಾವು ಬಳಸ್ಕೊತಾ ಇಲ್ಲ. ಈಗ ಭಾರತದಲ್ಲಿ ವ್ಯಾಖ್ಯಾನ ಮಾಡಲಾಗಿರುವ ಈ ವೇದಾಂತ ಸೂತ್ರವು ಬೇರೆ ಬೇರೆ ಪಾರಂಪರಿಕ ಅನಧಿಕೃತ ವ್ಯಕ್ತಿಗಳ ವ್ಯಾಖ್ಯೆಯಾಗಿದ್ದು ಜನರನ್ನು ದಾರಿ ತಪ್ಪಿಸುತ್ತಿದೆ. ಏನ್ ಮಾಡ್ತಾರೆ, ಕೆಲವರು ದುಡ್ಡಿಗೋಸ್ಕರ ಒಂದು ಭಾಗವತ ಸಪ್ತಾಹ ಅಂತೆಲ್ಲ ಮಾಡ್ತಾರೆ. ಅವರು ಸರಿಯಾದ ಗುರು ಪರಂಪರೆಯಿಂದ ಬಂದಿರಲ್ಲ. ಗುರು ಪರಂಪರೆಯಿಂದ ಬಂದಂತಹ ಜ್ಞಾನ ಮಾತ್ರ ನಮ್ಮನ್ನ ಸರಿಯಾದ ದಾರಿಗೆ ಕೊಂಡೊಯ್ಯುತ್ತೆ. ಇವರು ಒಂದು ಹಣದ ಆಸೆಗಾಗಿ, ಇಂತಹವರಿಂದ ಹಣದ ಆಸೆಗಾಗಿ ನಡೆಯುವಂತಹ ಭಾಗವತ ಸಪ್ತಾಹ, ಭಾಗವತ ಇಂತಹವರಿಂದ ನಾವು ಕೇಳೋದ್ರಿಂದ ನಮ್ಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಭಾರತೀಯ ನಾಯಕರು, ಕೈಗಾರಿಕೋದ್ಯಮಿಗಳು, ಯೋಜನಾ ನಿರ್ವಾಹಕರುಗಳು ಹೊಸದಾಗಿ ಅವತರಿಸುವ ರಾಷ್ಟ್ರೀಯತೆಯ ಉತ್ಸಾಹದ ಭರದಲ್ಲಿದ್ದು ಭಾರತೀಯ ವೇದಾಂತ ಸೂತ್ರಗಳನ್ನಾಗಲಿ ಭಗವದ್ಗೀತೆಯನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಮಯವೇ ಇಲ್ಲದಂತಾಗಿದೆ. ಸರಿಯಾದ ಮಾರ್ಗದರ್ಶನವಿಲ್ಲದೆ ಮಾನವೀಯ ಸೇವೆ ಮಾಡುವುದು ಸಾಧ್ಯವಿಲ್ಲ. ಸರಿಯಾದ ಮಾರ್ಗದರ್ಶನ ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ಭಗವಂತ ನಮ್ಗೆ? ಒಂದೊಂದು ಪುಟಗಳಲ್ಲೂ, ಒಂದೊಂದು ಪದಗಳಲ್ಲೂ ಭಗವಂತ ಭಗವದ್ಗೀತೆಯಲ್ಲಿ ವಿವರಿಸಿ ಹೇಳಿದ್ದಾನೆ. ಹೇಗಿರಿದ್ರೆ ನಿನ್ನ ಜೀವನ ಸರಿಯಾಗಿರುತ್ತೆ, ಏನ್ ಮಾಡ್ತೆ ನೀನ್, ಯಾವ ರೀತಿ ನೀನ್ ನಡ್ಕೊಳ್ದೇ ಇದ್ರೆ ನಿನ್ ಜೀವನ ಹಾಳಾಗುತ್ತೆ, ಎಲ್ಲವನ್ನ ವಿವರಿಸಿದ್ದಾನೆ. ಆ ರೀತಿ ನಾವು ಆ ಭಗವಂತನ ಮಾರ್ಗದರ್ಶನವನ್ನ ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದೆ ಇರೋದ್ರಿಂದ ನಾವು ಪಡ್ತಾ ಇರುವ ಎಲ್ಲಾ ಕಷ್ಟಗಳಿಗೆ ಅದು ಕಾರಣ ಆಗ್ತಾ ಇದೆ. ಭೌತಿಕ ಜ್ಞಾನದ ಪ್ರಗತಿ ಪಶ್ಚಿಮದವರಿಗೆ ಸಾಕು ಎನಿಸಿರುವುದರಿಂದ ಪಶ್ಚಿಮ ದೇಶಗಳಲ್ಲಿ ಬೋಧಿಸಬೇಕು ಎಂಬುದು ನನ್ನ ಭಾವನೆಯಾಗಿದೆ. ವೇದಾಂತ ಸೂತ್ರಗಳ ಮತ್ತು ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶದ ಮಾರ್ಗದರ್ಶನಕ್ಕಾಗಿ ಅವರು ಕಾಯುತ್ತಿದ್ದಾರೆ. ತಮ್ಮ ಸಂಪತ್ತನ್ನೇ ಮರೆತು ಭಾರತೀಯರು ಈಗ ಬೇಡುವ ಸ್ಥಿತಿಗೆ ಇಳಿದಿರುವುದರಿಂದ ಯುರೋಪಿಯನ್ನರು, ಅಮೆರಿಕನರು ಮೊದಲಾದವರು ಈ ತತ್ವಕ್ಕೆ ಶರಣಾದಾಗ ಭಾರತವು ಮತ್ತೆ ತನ್ನ ಆಧ್ಯಾತ್ಮಿಕ ಜೀವನ ಕ್ರಮಕ್ಕೆ ಮರಳುತ್ತದೆ ಎಂಬುದು ನನ್ನ ಸ್ಥಿರವಾದ ನಂಬಿಕೆ. ಈಗ ಭಾರತೀಯರು ಇಲ್ಲೇ ಎಲ್ಲ ಸಂಪತ್ತು ಕೂಡ ಇದೆ ಅಲ್ವಾ, ಆದ್ರೂ ಕೂಡ ಅವರೆಲ್ಲ ಮರೆತು ವಿದೇಶಿಯರನ್ನ ಅನುಸರಿಸ್ತಾ ಇದ್ದಾರೆ. ಯಾವಾಗ ಅವರು ಕೂಡ ಭಗವದ್ಗೀತೆ, ಭಾಗವತಕ್ಕೆ ಅವರು ಶರಣಾದಾಗ ಭಾರತೀಯರು ಕೂಡ ಈ ಒಂದು ಗ್ರಂಥಗಳಿಗೆ ಶರಣಾಗ್ತಾರೆ, ವೈದಿಕ ಸಾಹಿತ್ಯವನ್ನ ಅನುಸರಿಸ್ತಾರೆ ಅನ್ನೋದು ಶ್ರೀಲ ಪ್ರಭುಪಾದರಿಗೆ ಮನವರಿಕೆ ಆಗಿರುತ್ತೆ, ನಂಬಿಕೆ ಆಗಿರುತ್ತೆ.
ಪ್ರಚಾರ ಮಾರ್ಗವನ್ನು ವಿಸ್ತರಿಸುವ ಒಂದು ಕ್ರಮವೆಂದರೆ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿಗಳನ್ನು ವಿದೇಶಗಳಿಗೆ ಕಳಿಸುವುದು. ಪ್ರೋತ್ಸಾಹಧನ ಕೊಡುವವರನ್ನು ಹುರಿದುಂಬಿಸುವುದಕ್ಕಾಗಿ ಪ್ರತಿಯಲ್ಲೂ ದಾನಿಗಳ ಹೆಸರನ್ನು ಮುದ್ರಿಸುವುದಾಗಿ ಸ್ಪಷ್ಟಪಡಿಸಿದ್ದ. ಈಗ ಕೆಲವು ದೇವಸ್ಥಾನಗಳಿಗೆ ಹೋದಾಗ ಅವ್ರು ಹೆಚ್ಚು ದುಡ್ಡು ಕೊಟ್ಟಿದ್ರೆ ಅವ್ರನ್ನ ಒಂದು ಬೋರ್ಡ್ ನಲ್ಲಿ ಹಾಕಿರ್ತಾರಲ್ವ ಅವ್ರ ಹೆಸರಲ್ಲ, ಅದೇ ರೀತಿ ಇವರು ಕೂಡ ಅವ್ರನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಪ್ರತಿ ಒಂದು ಇದ್ರಲ್ಲೂ ಯಾವ್ದ್ರ ಒಂದು ಪ್ರೋತ್ಸಾಹಧನ ಪ್ರತಿಗಳನ್ನ ಹಂಚ್ತಾ ಇದ್ರಲ್ಲ, ಅದಕ್ಕೆಲ್ಲ ಯಾರ್ಯಾರು ಪ್ರೋತ್ಸಾಹಧನವನ್ನ ಕೊಡ್ತಾರೋ ಅಂತವ್ರ ಹೆಸರನ್ನ ಮುದ್ರಿಸಿ ಅದನ್ನ ಹಂಚ್ತಾ ಇದ್ರು. ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯಧನ ಪಡೆದು ಹೆಚ್ಚು ಪ್ರತಿಗಳನ್ನು ಮುದ್ರಿಸಿ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿಗಳನ್ನು 50ಕ್ಕೂ ಹೆಚ್ಚಿನ ವಿದೇಶ ಸ್ಥಳಗಳಿಗೆ ಕಳಿಸಬೇಕೆಂಬುದು ಅಭಯನ ಆಕಾಂಕ್ಷೆಯಾಗಿತ್ತು. ಇಷ್ಟು ನೋಡಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವಂತಹ ಪ್ರಭುಪಾದರ ಮನಸ್ಥಿತಿ ಒಂದು ವ್ಯಕ್ತಿತ್ವದಿಂದ ಎಷ್ಟೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನ ನಾವು ಈ ಒಂದು ಪ್ರಭುಪಾದರ ಲೀಲಾಮೃತದಿಂದ ನಾವು ಅರ್ಥ ಮಾಡ್ಕೋಬಹುದು. ಅಭಯ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಎಂದೂ ಕೂಡ ಗೊತ್ತುಪಡಿಸಿಕೊಂಡಿದ್ದ. ಅಮೆರಿಕಕ್ಕೆ 10,000 ಪ್ರತಿಗಳು, ಅರ್ಜೆಂಟೈನಾಗೆ 500, ಬೆಲ್ಜಿಯಂಗೆ 500, ಬ್ರೆಜಿಲ್ಗೆ 500, ಬರ್ಮಾ 1,000, ಕೆನಡಾ 500, ಚಿಲಿ 500, ಚೀನಾ 10,000, ರಷ್ಯಾ 10,000, ಈ ರೀತಿ ಒಂದೊಂದು ದೇಶಕ್ಕೂ ಇಷ್ಟಿಷ್ಟು ಪ್ರತಿಗಳನ್ನ ಹಂಚ್ಬೇಕು ಅಂದ್ಬಿಟ್ಟು ಅವ್ರ ಯೋಜನೆ ಆಗಿತ್ತು. ಭಾರತದ ಶಿಕ್ಷಿತ ಸುಸಂಸ್ಕೃತ ಜನ ತಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯನ್ನೇ ಮರೆತಿರುವುದು ಮತ್ತು ಧಾರ್ಮಿಕ ಆಸಕ್ತಿಯುಳ್ಳವರು ಹಿಂದುತ್ವದ ಹೆಸರಿನಲ್ಲಿ ಬರುತ್ತಿದ್ದ ಪರಸ್ಪರ ವಿರುದ್ಧವಾದ ಪರಂಪರೆಯ ಅಧಿಕೃತ ಬೆಂಬಲವಿಲ್ಲದ ತತ್ವಗಳ ಪ್ರತಿಪಾದನೆಗಳಿಂದಾಗಿ ಗೊಂದಲಕ್ಕೆ ಒಳಗಾಗಿರುವುದು ಅಭಯನ ಗಮನಕ್ಕೆ ಬಂತು. ಮಾಯಾವಾದಿಗಳು ಅಲ್ವಾ, ಅವರು ಸರಿಯಾದ ರೀತಿಯಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳದೆ ತಮಗೆ ಇಷ್ಟ ಬಂದಾಗೆ ಆ ಒಂದು ಪ್ರಚಾರ ಕಾರ್ಯವನ್ನ ಮಾಡೋದು, ಜನರನ್ನ ತಪ್ಪುದಾರಿಗೆ ಎಳೆಯುವಂಥದ್ದು, ಇದೆಲ್ಲವೂ ಕೂಡ ಅಭಯನಿಗೆ ಅರ್ಥ ಆಗುತ್ತೆ. 1958ರ ಬೇಸಿಗೆಯಲ್ಲಿ ಮುಂಬೈಯಲ್ಲಿ ಬೋಧನಾ ಕಾರ್ಯದಲ್ಲಿ ತೊಡಗಿದ್ದಾಗ ಇದರ ಗಾಬರಿಗೊಳಿಸುವ ನಿದರ್ಶನವೊಂದು ಅಭಯನ ಗಮನಕ್ಕೆ ಬಂದಿತು. ಭಾಗವತದ ಪರಂಪರಾನುಗತ ನಿರೂಪಣೆಯೊಂದಿಗೆ ಘರ್ಷಿಸುವ ರೀತಿಯಲ್ಲಿ ಪ್ರಚಾರ ಮಾಡುತ್ತಿದ್ದ ಒಂದು ಗುಂಪಿನವರು ಭಾಗವತ ಸಪ್ತಾಹವನ್ನು ಪ್ರಚುರಪಡಿಸುತ್ತಿದ್ದರು. ಭಗವಾನ್ ಕೃಷ್ಣನ ಸಾಹಿತ್ಯಕ ಅವತಾರವಾಗಿದ್ದ ಒಂದು ಸರ್ವಶ್ರೇಷ್ಠ ಧರ್ಮ ಗ್ರಂಥ ಶ್ರೀಮದ್ ಭಾಗವತಂ ಅಲ್ವಾ. ಶ್ರೀಮದ್ ಭಾಗವತಂ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಇಲ್ಲ. ಎಲ್ಲಿ ಭಾಗವತಂ ಪುಸ್ತಕ ಇದೆಯೋ ಅಲ್ಲಿ ಶ್ರೀಕೃಷ್ಣ ಕೂಡ ಇರ್ತಾನೆ. ಅಂತಹ ಒಂದು ಭಗವಂತನ ಭಾಗವತವನ್ನ ವಿವರಣೆಯನ್ನೇ ಅವರು ತಪ್ಪಾಗಿ ಜನರಿಗೆ ವಿವರಿಸ್ತಾ ಇರ್ತಾರೆ. ಆದರೆ ಭಾಗವತ ಸಪ್ತಾಹದ ವ್ಯವಸ್ಥಾಪಕರು ಕೃಷ್ಣನ ಮಹತ್ವವನ್ನು ತಗ್ಗಿಸಿ ನಿರಾಕಾರವಾದವನ್ನು ಬೋಧಿಸಲು ಶ್ರೀಮದ್ ಭಾಗವತವನ್ನು ಬಳಸಿಕೊಳ್ಳುತ್ತಿದ್ದರು. ಅಲ್ಲಿ ಮೊದಲು ನಮ್ಗೆ ಮೇನ್ ಶ್ರೀಕೃಷ್ಣನ ಬಗ್ಗೆನೇ ಹೇಳ್ಬೇಕು, ಶ್ರೀಕೃಷ್ಣ ಮತ್ತೆ ಅವನ ಭಕ್ತರ ಬಗ್ಗೆ ಭಾಗವತದಲ್ಲಿ ಇರುವಂತದ್ದು. ಆದ್ರೆ ಇವ್ರೇನ್ ಮಾಡ್ತಾ ಇದ್ರು, ಈ ಮಾಯಾವಾದಿಗಳು ಆ ಭಗವಂತನ ಕೃಷ್ಣನ ಮಹತ್ವವನ್ನ ತಗ್ಗಿಸ್ಬಿಟ್ಟು ನಿರಾಕಾರವಾದವನ್ನ ಎತ್ತಿ ಹಿಡಿತಾ ಇದ್ರು. ಇದು ಅಭಯರಿಗೆ ಗೊತ್ತಾಗುತ್ತೆ, ಅವರು ಅದನ್ನ ಖಂಡಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಭಾಗವತದ ಜ್ಞಾನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಅಂತಂದ್ರೆ ನೀವು ಭಾಗವತದ ತಂಟೆಗೆ ಹೋಗ್ಬೇಡಿ ಅಂತನ್ಬಿಟ್ಟು ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಭಾಗವತ ಸಪ್ತಾಹವನ್ನು ಆಚರಿಸುವ ವಿಷಯವಾಗಿ ಮುಂಬಯಿಯ ಆಧ್ಯಾತ್ಮಿಕ ಕೇಂದ್ರಗಳ ಮೂಲಕ ಕಳಿಸಿರುವ ನಿಮ್ಮ ಆಹ್ವಾನ ಪತ್ರ ಕೈ ಸೇರಿದೆ. ಮುಗ್ಧ ಸಾರ್ವಜನಿಕರನ್ನು ತಪ್ಪುದಾರಿಗೆಳೆಯುವ ಮಾಯಾವಾದಿಗಳು ಯಾವ ಬಗೆಯಲ್ಲಿ ಭಾಗವತ ಸಪ್ತಾಹವನ್ನು ಆಚರಿಸುತ್ತಾರೆಂಬುದನ್ನು ನಾನು ಬಲ್ಲೆ. ಆದ್ದರಿಂದ ಸಭೆಗೆ ಬರಬಾರದೆಂದು ನಾನು ನಿರ್ಧರಿಸಿದ್ದೇನೆ. ಅಲ್ಲದೆ ಅನೇಕರಿಗೆ ಅದರಲ್ಲಿ ಭಾಗವಹಿಸಬೇಡಿ ಎಂದು ಹೇಳಿದ್ದೇನೆ. ಇದಕ್ಕೆ ಕಾರಣ ಇಷ್ಟೇ, ಎಲ್ಲಾ ಬಗೆಯ ಧಾರ್ಮಿಕ ಸೋಗುಗಳಿಂದ ಮುಕ್ತಗೊಂಡ ವ್ಯಕ್ತಿಗಳು ಮಾತ್ರ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲು ಅರ್ಹರಾಗಿರುತ್ತಾರೆ. ಯಾರು ಅಂತಂದ್ರೆ ಭಗವಂತನಿಗೆ ಶುದ್ಧ ಭಕ್ತರಾದವರು, ಭಗವಂತನಿಗೆ ಶರಣಾಗತರಾದವರು, ಮತ್ತೆ ಭಗವಂತನ ಒಂದು ಪರಂಪರೆಯಿಂದ ಬಂದಂತಹ ಶ್ರೀಕೃಷ್ಣನಿಂದ ನೇರವಾಗಿ ಬಂದಂತಹ ಪರಂಪರೆಯಿಂದ ಬಂದಂತಹ ಜ್ಞಾನವನ್ನ ಪಡ್ಕೊಂಡವರಿಂದ ಮಾತ್ರ ನಾವು ಭಾಗವತವನ್ನ ಕೇಳಬೇಕು. ಹಾಗೆ ಅಂಥವರಿಂದ ಕೇಳಿದಾಗ ಮಾತ್ರ ಕೇಳಿದವರಿಗೂ ಇದು ಕೂಡ ಮನವರಿಕೆ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಕೃಷ್ಣನು ನೀತಿ ಬಾಹಿರ ವ್ಯಕ್ತಿ ಎಂಬ ಅಪವಾದವನ್ನು ತಪ್ಪಿಸುತ್ತೇವೆ ಎಂಬ ನೆಪದಲ್ಲಿ ನಿಮ್ಮ ಸಂಸ್ಥೆಯವರು ಭಗವಾನ್ ಕೃಷ್ಣನ ಲೀಲೆಗಳನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ದೀರಿ ಎಂದು ನಿಮ್ಮ ಭಾಗವತ ಸಪ್ತಾಹದ ಉಪನ್ಯಾಸವನ್ನು ಕೇಳಿದ ಸ್ನೇಹಿತರುಗಳು ನನಗೆ ತಿಳಿಸಿದ್ದಾರೆ. ಈ ಮುಗ್ಧ ಸಭಾಸದರನ್ನು ಮುಂದಾದರೂ ರಕ್ಷಿಸಬೇಕು ಎಂಬ ಉದ್ದೇಶದಿಂದ ಶ್ರೀಕೃಷ್ಣನ ರಾಸಲೀಲ ಚಟುವಟಿಕೆಗಳನ್ನು ಸ್ಪಷ್ಟಪಡಿಸಬೇಕೆಂದು ಪರೀಕ್ಷಿತ ಮಹಾರಾಜನು ಶುಕಮುನಿಗಳನ್ನು ಈ ಹಿಂದೆಯೇ ಪ್ರಾರ್ಥಿಸಿಕೊಂಡಿದ್ದ.
ಆಧ್ಯಾತ್ಮಿಕ ಸ್ವರೂಪದ ರಾಸ ಲೀಲೆಗಾಗಿ ಯಾವ ಮಾಯಾವಾದಿಯಾಗಲಿ ನೀತಿವಂತ ಮಾನವನಾಗಲಿ ಕ್ಷಮೆ ಯೋಚಿಸಬೇಕಾಗಿಲ್ಲ. ಭಗವಂತನ ಲೀಲೆಯೇ ಆಗಿದೆ. ಇಲ್ಲಿ ಭೌತಿಕದಲ್ಲಿ ಭಗವಂತನ ರಾಸಲೀಲೆಯನ್ನ ಯೋಚನೆ ಮಾಡೋದಕ್ಕೂ ಆಧ್ಯಾತ್ಮಿಕವಾಗಿ ಭಗವಂತನ ರಾಸಲೀಲೆಯನ್ನು ಯೋಚನೆ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಎಲ್ಲವೂ ಒಂದು ಕಾಮದಿಂದ ಕೂಡಿದೆ, ಆದ್ರೆ ಭಗವಂತನ ರಾಸಲೀಲೆ ಅದು ಶುದ್ಧ ಪ್ರೇಮ, ಶುದ್ಧ ಪ್ರೀತಿಯಿಂದ ಕೂಡಿದೆ. ಯಾರಿಗೆ ಈ ಬಗ್ಗೆ ತಿಳುವಳಿಕೆ ಇಲ್ವೋ ಅವ್ರು ಮಾತ್ರ ಭಗವಂತನ ರಾಸಲೀಲೆಯನ್ನ ಕೆಟ್ಟದಾಗಿ ವರ್ಣನೆ ಮಾಡ್ತಾರೆ, ಕೆಟ್ಟದಾಗಿ ತಿಳ್ಕೊತಾರೆ. ಪ್ರಭುಪಾದರು ಈ ಬಗ್ಗೆ ಈ ರೀತಿ ಎಲ್ಲ ನೀವು ಮಾಡಬಾರ್ದು, ಸರಿಯಾಗಿ ತಿಳಿದುಕೊಂಡು ಭಾಗವತ ಸಪ್ತಾಹವನ್ನ ಆಚರಣೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ತಿಳುವಳಿಕೆಯನ್ನ ಕೊಡ್ತಾರೆ. ಅಂತಹ ಧಾರ್ಮಿಕ ವಂಚನೆಯ ಬಗೆಗೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕಾಗುತ್ತದೆ ಎಂದು ಅಭಯ ಎಚ್ಚರಿಸಿದ. ಅವರು ಕೇಳಲೇ ಇಲ್ಲ ಅಂತ ಹೇಳಿದಾಗ ಕಾನೂನು ಕ್ರಮ ಹೋಗ್ಲೇಬೇಕು ಅಲ್ವಾ. ಕೇಳಿದ್ರೆ ಬಾಯಿ ಮಾತಲ್ಲಿ ಹೇಳಿದ್ರೆ ಪರವಾಗಿಲ್ಲ, ಅವ್ರು ಕೇಳಲಿಲ್ಲ ಅಂದಾಗ ನಾನು ಕಾನೂನಿನ ಕ್ರಮವನ್ನು ಕೂಡ ಜರುಗಿಸ್ತೇನೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಭಾಗವತ ಸಪ್ತಾಹ ಮುಂದುವರಿಯಿತು, 100 ಜನರು ಮೋಸ ಹೋದರು. ಅವ್ರು ಆ ರೀತಿ ಮಾಡಿದ್ರು ಕೂಡ ಅದರಲ್ಲಿ ತುಂಬಾ ಜನ ಮೋಸ ಹೋಗ್ತಾರೆ. ಇದನ್ನ ಮಹಾತ್ಮ ಗಾಂಧಿ ಅವ್ರಿಗೂ ಆಧ್ಯಾತ್ಮಿಕದ ಬಗ್ಗೆ ಅವ್ರು ಹೇಳ್ತಾರೆ. ಅದೇ ರೀತಿ ನೆಹರು ಅವ್ರಿಗೂ ಕೂಡ ಇವರು ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಾರೆ ಭಯ. ಆದರೆ ಅವರಿಬ್ಬರಿಗೂ ಕೂಡ ಇದು ರುಚಿಸುವುದಿಲ್ಲ. ವಾಸ್ತವದಲ್ಲಿ ಮುಂಬೈಯಲ್ಲಿ ವಸತಿಹೀನನಾಗಿದ್ದರು. ಅಭಯನು 1958 ಆಗಸ್ಟ್ ತಿಂಗಳಲ್ಲಿ ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಹರಡಬೇಕೆಂಬುದು ತನ್ನ ದೃಢವಾದ ನಿಲುವಾಗಿದೆ ಎಂದು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದ. ಆದ್ದರಿಂದ ಭಾರತವು ಪಶ್ಚಿಮದ ಜೀವನವನ್ನು ಅನುಕರಿಸುತ್ತಾ ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಭಾರತದ ಸಂಸ್ಕೃತಿಯು ತುಂಬಾ ಉನ್ನತ ಮಟ್ಟದ್ದು ಎಂದು ನೀವು ಒಪ್ಪಿಕೊಂಡಿದ್ದೀರಿ. ಆದರೆ ಅದೇ ಸಮಯದಲ್ಲಿ ವೈಜ್ಞಾನಿಕ ಪ್ರಗತಿಯಿಂದ ಲೌಕಿಕ ಸುಖ ಸಮೃದ್ಧಿಗಳನ್ನು ತರಲು ಹೊರಟಿದ್ದೀರಿ. ಆದರೆ ಈ ವೈಜ್ಞಾನಿಕ ಅರಿವು ಯಾವುದು ಅಲ್ವಾ? ಭೌತಿಕ ಪ್ರಗತಿಯು ಜನರಿಗೆ ಯಾವುದೇ ರೀತಿಯ ಪ್ರಗತಿಯನ್ನ ಕೊಡೋದಿಲ್ಲ. ಈಗ ಭೌತಿಕದಲ್ಲಿ ಅವನು ಒಳ್ಳೆಯ ಒಂದು ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ಬೋದು, ಅಥವಾ ಒಂದು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡಿರ್ಬೋದು, ಅಥವಾ ಒಳ್ಳೆಯ ಒಂದು ದೈಹಿಕ ಸ್ಥಿತಿ ಸೌಂದರ್ಯ ಹೆಚ್ಚಾಗಿರ್ಬೋದು. ಇದು ಯಾವುದರಿಂದನೂ ಕೂಡ ಅವನು ಭಗವಂತನನ್ನ ಪ್ರಾಮಾಣಿಕವಾಗಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಪ್ರಾಮಾಣಿಕವಾಗಿ ನಾವು ಮುಟ್ಟಬೇಕು ಅಂತಂದ್ರೆ ಅವನಲ್ಲಿ ಶುದ್ಧ ಭಕ್ತರು ಮಾತ್ರ, ಎಲ್ಲವನ್ನ ಭೌತಿಕದ ಎಲ್ಲವನ್ನ ತ್ಯಾಗ ಮಾಡಿರೋರು ಮಾತ್ರ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಪ್ರಭುಪಾದರು ಹೇಳ್ತಾರೆ, ಭೌತಿಕದಲ್ಲಿ ನೀವು ಯಾವುದನ್ನೇ ಮಾಡಿದ್ರು ಕೂಡ ಎಲ್ಲ ಸಮಯ ವ್ಯರ್ಥ. ಆ ಸಮಯವನ್ನ ಭಗವಂತನ ಭಕ್ತಿ ಸೇವೆಗಾಗಿ ಬಳಸ್ಬೇಕು. ಇದು ಮಾತ್ರ ಶಾಂತಿಯ ರಹಸ್ಯ ಹೇಳ್ತಾರೆ ನೋಡಿ ಪ್ರಭುಪಾದರಲ್ಲಿ. ಆಧುನಿಕ ಪಾಶ್ಚಾತ್ಯ ನಾಗರಿಕತೆಯಿಂದ ನಾವು ಯಾವ ಸೌಲಭ್ಯ ಅದೆಲ್ಲಾನು ನಮ್ಗೆ ಸುಖ ತಂದು ಕೊಡುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಇವೆಲ್ಲ ತಾತ್ಕಾಲಿಕ ಸುಖ. ನಮ್ಗೆ ನಿಜವಾದ ಸುಖ, ಶಾಶ್ವತವಾದ ಸುಖ ಬೇಕು, ಆಧ್ಯಾತ್ಮಿಕ ತೃಪ್ತಿ ಇವೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ನವವಿಧ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಇದೆಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಭೌತಿಕ ಸುಖಗಳಿಂದ ನಮ್ಗೆ ಯಾವುದೇ ಸುಖವೂ ಕೂಡ ಬರೋದಿಲ್ಲ ಅಂತ ಅಭಯ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಟೈಮ್ ಸ್ವಲ್ಪ ಜಾಸ್ತಿ ಆಯ್ತು. 1 ನಿಮಿಷ ಮಾತಾಜಿ, ನೀವು ಮೈಂಡ್ ಅಪ್ ಮಾಡುವಂತರು. ಅರ್ಚನಾ ಮಾತಾಜಿ, 1 ವಾರ ನೀವು ಕ್ಲಾಸ್ ಕೊಟ್ಟಿದ್ದೀರಿ, ನಿಮ್ಗೆ ಧನ್ಯವಾದಗಳು ಮಾತಾಜಿ, ಲೀಲಾಮೃತ ತಿಳಿಸಿಕೊಟ್ಟದಕ್ಕೆ. ಹರೇ ಕೃಷ್ಣ. ಮಾಡಿ ಮಾತಾಜಿ. ಹರೇ ಕೃಷ್ಣ. ಸೂಪರ್ ಆಯ್ತು ಕ್ಲಾಸ್. ಗೊತ್ತಿಲ್ಲ. ಓಕೆ, ಎಂಡ್ ಮಾಡಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಅರ್ಥ ಆಯ್ತಾ? ಏನಾದ್ರೂ ಸ್ವಲ್ಪ ಆದ್ರೂ? ಅರ್ಥ ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಅಟೆಂಡೆನ್ಸ್ ಫಾರ್ ಬಿಟ್ಟಿದ್ದಾರೆ ನೋಡ್ರಿ ಮಾತಾಜಿ. ಹರೇ ಕೃಷ್ಣ. ಏನೇ ಹೇಳಿದ್ರು ಪ್ರಭುಜಿ, ಏನಂತ ಅರ್ಥ ಆಗ್ಲಿಲ್ಲ. ಮಾತಾಜಿ ಹರೇ ಕೃಷ್ಣ. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕ್ರಿ, ಎಲ್ಲರೂ ಅಟೆಂಡೆನ್ಸ್ ಹಾಕ್ರಿ ಅಂತ ಅಂದೆ ಮಾತಾಜಿ. ಮಾತಾಜಿ ಹಾಕ್ಬಿಡಿ ಮಾತಾಜಿ ಇನ್ನೊಂದ್ಸಲ. ಹರೇ ಕೃಷ್ಣ. ನಾಗವೇಣಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಚಾಟ್ ಬಾಕ್ಸ್ ಹಾಕ್ತೀರಾ ಮಾತಾಜಿ? ಆಗ್ತಾ ಇದ್ದೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ ಪ್ರಭುಜಿ. ಮಾತಾಜಿ ಇದಕ್ಕೂ ಅಟೆಂಡೆನ್ಸ್ ಹಾಕ್ಬೇಕಾ? ನಾನು ಹಾಕ್ತಲೇ ಇರ್ಲಿಲ್ಲ ಮಾತಾಜಿ. ಹಾಕಿ ಈಗ.
ಇವತ್ತು ಎಷ್ಟು ನಿಮ್ಮಿಂದ ಸಹ ಆಗ್ತಿರ್ಲಿಲ್ಲ. ಮೊದಲು ಆಯ್ತು, ರೀನಾ ಇವತ್ತು ಮಾತಾಜಿ ಮಾಡ್ತಾ ಇದ್ರಲ್ಲ, ಆವಾಗ ಹಾ. ಇರ್ಲಿಲ್ಲ, ಅಟೆಂಡೆನ್ಸ್ ಇರ್ಲಿಲ್ಲ. ಇದಕ್ಕಿತ್ತು ಮಾತಾಜಿ. ಇತ್ತಾ? ಹೌದು, ನಾನೇ ಹಾಕ್ತಿದ್ದೆ. ನಾ ಹಾಕೇ ಇಲ್ಲ ಹಂಗಾರೆ. ಇವತ್ತು ಹಾಕಿ ಮಾತಾಜಿ. ಅದೇ ಇನ್ಮೇಲೆ ಹಾಕ್ತೀನಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಆಯ್ತಾ ಮಾತಾಜಿ? ಹರೇ ಮಾತಾಜಿ? ಕೃಷ್ಣ. ಹರೇ ಹರೇ ಕೃಷ್ಣ. ಮಾತಾಜಿ ಆಯ್ತಾ? ಅಟೆಂಡೆನ್ಸ್ ಆಯ್ತಾ? ಹಾ ಆಯ್ತು ಮಾತಾಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಮಾಡಿ ಮಾತಾಜಿ, ನಿಮ್ಗೆ ಆಗುದಿಲ್ಲ. ಹಾ ಮಾತಾಜಿ.